ಸಕಟ ಹರಿಬಲರಲುದು ಹರಿಬೆಳೆದೆನುದಲೆ ಭರದೊಳು ಯೋಗಿದುಗ ಪ್ರಲಂಬ ವಾತಾಸುರ ರಣಾವರ್ತ ಮಿತ್ರರಾದಿಯಾಗಿ ಎಲ್ಲರೂ ಕೇಳಬೇಕಾದಂತ ವಿಷಯ. ನಾವೆಲ್ಲರೂ ಕೂಡ ನಮ್ಮ ಒಡೆಯರಾದ ಮಧುರಾ ಮಹೀಂದ್ರ ಕಂಸನ ಆಜ್ಞೆಯಂತೆ ಅವನ ಏಳಿಗೆಯನ್ನು ಬಯಸುತ್ತಾ ಇವರೆಗೆ ಕಾಲವನ್ನ ಕಳೆದವರು. ಅವ ಹೇಳಿದಂತಹ ಕೆಲಸವನ್ನು ಯಾವುದೇ ಒಂದು ಚ್ಯುತಿ ಇಲ್ಲದೆ ನೆರವೇರಿಸಿದವರು. ಆ ವಿಶ್ವಾಸದಿಂದ ನಮಗೊಂದು ಕಾರ್ಯವನ್ನು ನೇಮಿಸಿದ್ದಾನೆ. ಅವನಿಗೆ ಈ ಧರೆಯಲ್ಲಿ ಒಬ್ಬ ಹುಡುಗ ಹುಟ್ಟಿ ಬೆಳೆದಿದ್ದಾನಂತೆ. ಯಾಕೆ? ಅವನ ಮರಣಕ್ಕಂತೆ. ಆ ಬಾಲಕ ಎಲ್ಲಿದ್ರೂ ಹುಡುಕಿ ಅವನನ್ನು ಕೊಲ್ಲಬೇಕು ಹೀಗೆಂದು ಆಜ್ಞಾಪಿಸಿದ್ದಾನೆ. ನಾವೆಲ್ಲವರು ಹೊರಟವರಿದ್ದೇವೆ. ನನಗೆ ಇಷ್ಟರವರೆಗೆ ಸಿಗಲಿಲ್ಲ. ಏನಾದರೂ ಎಲ್ಲಿಯಾದರೂ ಗೊತ್ತುಂಟಾ? ತಿಳಿದಿದೆಯಾ? ಕುಂದಲ್ಲದೆ ಬಿಡೆಯಂದನುದಾಗ ಮದಾಂಧರುವಗಿಲದಲ್ಲಿ ಅರಿಯಲು ಇದ್ದರಿದರೆಯೇ ಅರಿಯೇ ದಾಗಮದಾಧರ ಬಗಿಲದಲ್ಲಿ ನಮ್ಮಡೆಯ ಕಂಸಮಹಾಪ್ರಭು ಅವರ ಆಜ್ಞೆಯಂತೆಯೇ ಸುತ್ತಾಡುವುದಕ್ಕೆ ಆ ಹುಡುಗನನ್ನ ಹುಡುಕುವುದಕ್ಕೆ ಹೋದೆ ಎಂದಾದ್ರೆ ಏನು ಮಾಡೋದು? ಎಲ್ಲಿ ಹೋದರೂ ಕೂಡ ಆ ಹುಡುಗನ ಪತ್ತೆಯೇ ಇಲ್ಲ. ಪಡೆದು ನಮ್ಮ ಒಡೆಯನಪ್ಪಣೆ ಅಂತ ಹೊರಟವರು ನಾವು. ನಿಮ್ಮ ಹಾಗೆ ನಾನು ಹೋದೆ, 3 ಲೋಕವನ್ನೇ ಸುತ್ತಾಡಿದೆ, ಊರಿಗೆ ಹೋದೆ, ಗಲ್ಲಿಗೆಲ್ಲನ್ನು ಸೇರಿದೆ, ಎಲ್ಲಿಯೂ ಹುಡುಗ ಕಾಣ ಸಿಕ್ಕಿದ್ದಿಲ್ಲ, ನನ್ನ ಕಣ್ಣಿಗೆ ಬೀಳಿಲ್ಲ, ನನ್ನ ತಿರುಗಾಟ ವ್ಯರ್ಥವಾಯಿತು. ನಿನಗೂ ಗೊತ್ತಾಗಲಿಲ್ಲ? ಇಲ್ಲ. ನಂತರ ಸದನದಿ ಚಂದದಿ ಬೆಳೆಯುವ
ತಗಮ ತಂದರ ಬೈಲದಲ್ಲಿ ಶಗುಣಾಸುರ, ನಿಮ್ಮ ಯೋಗ್ಯತೆ ಏನು ಎಂಬುದನ್ನು ಅರಿತುಕೊಂಡು ನಿಮ್ಮ ಜೊತೆಯಾಗಿ ನಾವು ಕೂಡ ಬಂದವರು. ಈ ಕಾಲಕ್ಕೆ ನಮ್ಮೊಡೆಯಳ ಅಪ್ಪಣೆಯಂತೆ ಆ ಹುಡುಗನನ್ನು ಹುಡುಕುವುದಕ್ಕಾಗಿ ಹೋದವರು. ಹೋದಂತಹ ಸಂದರ್ಭ ಆತನ ಸುಳಿವೇ ಇಲ್ಲ. ನೀನ್ ಇಲ್ಲಿಯೋ ಒಂದು ಹೊಸ ದಿಕ್ಕಿಗೆ ಹೋದಿ ಅಂತ ಏನೋ ಒಂದು ಸುದ್ದಿ ಸಿಕ್ಕಿತ್ತು. ಎಲ್ಲಿಗೆ? ನಂದಗೋಕುಲಕ್ಕೆ. ಏನಾಯ್ತಲ್ಲಿ? ನಂದಗೋಕುಲಕ್ಕೆ ಹೋದಂತಹ ಸಂದರ್ಭದಲ್ಲಿ ನಂದಗೋಪನ ಸುತನಾಗಿ ಸುಖದಿಂದ ಬಾಳ್ತಾ ಇದ್ದಾನಂತೆ. ಹೌದಾ? ಅಲ್ಲಿ ಆ ಹುಡುಗ ಇದ್ದಾನೆ. ಬೇರೆ ಏನಾದ್ರು ವಿಶೇಷ ಉಂಟಾ? ತೆರಳುತ್ತ ಬಗಿಲದೆ ಬಾಲರ ನೀರ್ವರ ದರಿಯಲು ಬೇಗೆಲುತ್ತಾರೆ. ತೆಗೆದುಕೊಂಡು ಬಂದಿದ್ದೇನೆ ಪ್ರಭು. ನಮ್ಮ ಬಳಿಯಾದಂತಹ ಪೂತನಿ ನಮ್ಮ ದೊರೆಯ ಅಪ್ಪಣೆಯೊಂದಿಗೆ ಅವನನ್ನು ಹುಡುಕುವುದಕ್ಕಾಗಿ ಹೋದಲಂತೆ. ಹೋಗಿ ನಂದಗೋಕುಲಕ್ಕೆ ಹೋದಲಂತೆ. ಹೌದಾ? ಹೌದು. ಮರೆತು ತಂದಿದ್ದವನ ಗೋಪಾಲನ ಸಂಪರಿಸುವ ಯೋಚನೆ ಸಾಮಾನ್ಯನಲ್ಲ. ಆ ಕೇಳಿರುವಂತಹ ವಿಷದ ಹಾಳನ್ನು ಯಾರಾದ್ರೂ ಕುಡಿದ್ರು ಅಂತಾದ್ರೆ ಸಾವನ್ನಪ್ಪುತ್ತಾರೆ, ಸತ್ಯ ಹೋಗುತ್ತಾರೆ. ಹೌದು. ಆದ್ರೆ ಇಲ್ಲಿ ಆದದ್ದೇ ವಿಚಿತ್ರ. ಏನು? ಹಾಲನ್ನು ಕುಡಿಯುವಂತಹ ಬಾಲಕ ಇನ್ನೂ ಬದುಕುಳಿದಿದ್ದಾನೆ. ಅಲ್ಲಿ ನಂದಗೋಕುಲದಲ್ಲಿ ಇದ್ದಾನಂತಲ್ಲ. ಪೂತನಿ ಸತ್ತಿದ್ದಾಳಂತೆ. ನಿನಗೇನಾಯ್ತು ಅಂತ ಎಂತದಂತೆ? ಪೂತನಿ ಸತ್ತಾಳಂತೆ. ಬರುವ ವರ್ಷ ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿದ್ದಾಳೆ. ನಾನು ಯಾವ ಹುಡುಗಿಯನ್ನು ನಿನ್ನ ಮದುವೆ ಒಳ್ಳೆದಾಯ್ತು. ನೀ ಮದುವೆ ಆಗದ್ದು ಏನು? ಘೋರ ಮಾರ್ಗ ರೋಗ ಉಂಟು ಅವಳಿಗೆ. ಕೇಳುತ್ತಾ ಮನದಲ್ಲಿ ನಿಜ ರೂಪವನ್ನು ಮರೆತು ತಲೆಗಿಂದಿರಿ ಹೋಗೋದು ನಾವಿದ್ದೀಲಿ. ಒಡೆಯರಾದಂತಹ ಕಂಸನ ವೈರಿ ನಂದಗೋಕುಲದಲ್ಲಿ ಹುಟ್ಟಿ ಬೆಳೆಯುತ್ತಾ ಇದ್ದಾನೆ. ನಮ್ಮ ಒಳೆಯಾದಂತಹ ಪೂತನಿಗೆ ಮಾರಕನಾಗಿದ್ದಾನೆ ಎಂದಾದ ಮೇಲೆ ಅವನಲ್ಲಿದ್ದಾನೆ ಎನ್ನುವುದು ಸ್ಪಷ್ಟವಾಯಿತು. ಅವನನ್ನು ಕೊಲ್ಲಬೇಕು ಅಂತಾದ್ರೆ ನಾವೆಲ್ಲ ಹೀಗೆ ಹೋದ್ರೆ ಸಾಕಾಗುವುದಿಲ್ಲ. ನಮ್ಮ ಹೆಸರಿಗೆ ತಕ್ಕಂತೆ ಏನಾದರೂ ವೇಷವನ್ನು ಮಾಡಿ ಅಲ್ಲಿಗೆ ಹೋಗಬೇಕು. ಏನು ಮಾಡೋಣ?
ಹಾನಿ ಕಿಳಿಪಿನು ಏನದ ಬಳ್ಳಿಪಿನು ನಮ್ಮಲ್ಲಿ ಒಬ್ಬಳಾದಂತ ಭೂತನಿ ಬಲಾಢ್ಯರಾಗಿದ್ದಾಳೆ. ಅವಳೇ ಸತ್ತಳಂತಾದ್ರೆ ಆ ಹುಡುಗನ ಬಳಿಗೆ ಹೋಗುವಾಗ ನಾವು ಜಾಗರೂಕರಾಗಲೇಬೇಕು. ಅದಕ್ಕೆ ಬೇಕಾಗಿ ರಾಕ್ಷಸರಾದಂತ ನಾವು ಯಾವ ರೂಪವನ್ನು ಬೇಕಾದ್ರೂ ಆದ ಕಾರಣ ನಾನು ಈ ಕ್ಷಣವೇ ದೇವರ ರೂಪವನ್ನು ತಾಳ್ತೀನಿ. ನಂದ ಗೋಕುಲಕ್ಕೆ ಹೋಗ್ತೀನಿ. ದನಗಳೆಂದ್ರೆ ತುಂಬಾ ಇಷ್ಟ ಅಂತ ಅವನಿಗೆ. ನನ್ನನ್ನು ನೋಡಿದಾಗ ಬಳಿಗೆ ಬರ್ತಾನೆ. ಬಂದಾಕ್ಷಣ 2 ಕೋಡುಗಳಿಂದ ಅವನು ಕೊಂದು ಬಿಡ್ತೇನೆ. ಒಂದು ವೇಳೆ ಪ್ರಯೋಜನ ಆಗದೇ ಇದ್ರೆ ಏನು ಮಾಡುವುದು? ಹರಿಬಲ ಹರಿಬೆಲ್ಲ ಬರದಳಿ ಯೋಚಿಸಿದ ನಾವು ರಾಕ್ಷಸರಾದಂತಹ ನಾವು ಅಣಿಮಾದ್ಯಸ್ತ ಸಿದ್ಧಿ ಬಂದಂತಹ ನಾವು ಡೊಂಬುರಾಟ ಇದನ್ನ ಆಡಿ ಆ ಮಕ್ಕಳ ಸನಿಹಕ್ಕೆ ಹೋಗ್ತೇನೆ. ಹೋದಂತಹ ವೇಳೆಯಲ್ಲಿ ಮಕ್ಕಳು ಡೊಂಬುರಾಟವನ್ನ ನೋಡಿ ಸಮೀಪಕ್ಕೆ ಬರ್ತಾರೆ. ಬಂದಂತಹ ಮಕ್ಕಳನ್ನ ಒಂದೊಂದಾಗಿ ತಲೆ ಕೈ ಕಾಲು ಕತ್ತರಿಸಿ ಆ ಹುಡುಗನನ್ನು ಆಟ ಬಲಿಸಿದ್ರೆ ಏನು? ಸುಳಿದನು ಅದನ್ನು ಸುಳಿಗಾಲಿಯ ಸುಳಿಗ ಕೊಲಬೇಕೆಂದರೆ ಮಾಯಕದಿಂದಲೇ ಹೊರಟಲ್ಲಿ ಎಲ್ಲರೂ ಒಂದೊಂದು ರೂಪವನ್ನು ತಾಳ್ತಾ ಇದ್ದಾರೆ. ಆದ್ರೆ ನಾನು ಯಾರು? ವಾತಾಸುರ. ಸುಂಟರ ಗಾಳಿಯಾಗಿ ನನ್ನ ಗಾಳಿ ಬಿಟ್ಟೆ ಅಂತ ಆದ್ರೆ ಅವ ಮೂಗು ಕಟ್ಟಿ ಸಾಯ್ಬೇಕಲ್ಲಿ. ಮತ್ತೆ ಹೇಳಬಾರ್ದು. ಅಂತಹ ಗಾಳಿಯನ್ನು ಬಿಡ್ತೇನೆ. ಗಾಳಿ ಬಿಡುದು ಹೇಗೆ? ಹಿಂದಿನದ ಬಿಡ್ತೇನೆ, ಮುಂದಿನದ ಬಿಡ್ತೇನೆ, ಬಾಯಿಯಲ್ಲಿ ಬಿಡ್ತೇನೆ. ಇಲ್ಲಿ ಮಾಡಬೇಡ, ಅಲ್ಲೇ ಮಾಡು. ಅಲ್ಲಿ ಅದು ಆಗದಿದ್ರೆ ಬಳಿಯ ವಚನ ಬರ್ತದೆ ಕೂತ ಬರ್ಬತ್ತೆ ದುಡಿರ ನಾಲಿಗೆಲು ನನ್ನ ಹೆಸರು ಕೇಶಿ. ಕೇಶಿ ಎನ್ನುವ ಹೆಸರು ಇರುವಂತಹ ನಾನು ಕೇಶಿ ರೂಪವನ್ನು ತಾಳಿ ಆ ಗೋಪಾಲಕರ ಹಿಂದನ್ನು ಸೇರ್ತೇನೆ. ಹೊಸದಾದಂತಹ ರೂಪ ಕೇಶಿ ರೂಪ ಎನ್ನುವ ಹಾಗೆ ಅವರೆಲ್ಲರೂ ನನ್ನ ಹತ್ರ ಬರ್ತಾರೆ. ಬಂದಂತಹ ವೇಳೆಯಲ್ಲಿ ಅವರ ತಲೆಯನ್ನು ಕಡಿದು 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 ಕೇಸ್ ಆಗ್ತದೆ. ನೀನು
ಪರಾಕ್ರಮದಿ ಎಲ್ಲರೂ ಒಂದೊಂದು ವೇಷವನ್ನು ಧರಿಸುತ್ತಾ ಇದ್ದಾರೆ. ಅದೇ ರೀತಿ ನಾನು ಕೂಡ ಬಕಾಸುರನಾದಂತಹ ನಾನು ಬಕಪಕ್ಷಿಯಾಗಿ ನಾನು ಹೋಗುತ್ತೇನೆ. ಅಲ್ಲದೆ ಆ ಹುಡುಗ ಎಲ್ಲಿದ್ದಾನೆ ಎಂಬುದನ್ನು ನೋಡುತ್ತೇನೆ. ನನ್ನಲ್ಲಿರುವುದು ಕೊಕ್ಕಿನಿಂದ ಕೊಕ್ಕಿ ಕೊಕ್ಕಿ ಅವನನ್ನು ನಾನು ಬೋಧಿಸಿ ಬರುತ್ತೇನೆ. ವೇಷವನ್ನು ಧರಿಸಿ ನಂದಾ ಕುಲಕ್ಕೆ ಹೋಗಿ ಒಂದು ಬದಿಯಲ್ಲಿ ಬಿದ್ದುಕೊಳ್ತೇನೆ. ಏನಾಗಿ ಬಿದ್ದುಕೊಳ್ಳುವುದು? ಕಳಂಬಾಸುರನ ಹಾಗೆ ಅಂದ್ರೆ ಎಂತದು? ಹಾವಿನ ರೂಪ. ಹೌದು. ಅಲ್ಲಿ ಬಿದ್ದುಕೊಳ್ತೇನೆ. ಅವನಲ್ಲ ಅವನ ಜೊತೆ ಬರುವಂತ ಎಲ್ಲ ಗೆಳೆಯರು ನನ್ನ ಬಾಯಿಯೊಳಗೆ ಬರಬೇಕು. ಎಲ್ಲರೂ ಬಂದಾಕ್ಷಣವೇ ನನ್ನ ಬಾಯನ್ನು ಮುಚ್ಚುತ್ತೇನೆ. ಅವರನ್ನು ತಿಂದು ಜೀರ್ಣ ಮಾಡ್ತೇನೆ. ಈಗ ನಾವೆಲ್ಲ ಒಂದೊಂದು ರೂಪ ತಾಳ್ತೇವೆ. ನೀನು ಊಟ ಮಾಡಿ ಮಲಗುದೇ ಅಲ್ಲ, ನಿನ್ನಿಂದ ಯಾವುದು ಆಗದಿದ್ರೆ ನನ್ನದೊಂದುಂಟು. ಬಲ್ಲಿಯ ರೂಪವ ಗೊಂಡ ಸಕಲ ಪುಂಡರಿಕಾಕ್ಷನ ಖಂಡಿತು ನಿರುದ್ಧನ್ನ ಪರಾಕ್ರಮದಿ ಎಲ್ಲರೂ ಕೇಳಬೇಕು. ಕೇಳಿದ ಪ್ರಶ್ನೆಗೆ ಒಬ್ಬೊಬ್ಬರು ಒಂದೊಂದು ಉತ್ತರವನ್ನು ಕೊಟ್ಟಿದ್ದೀರಿ. ನಿಮ್ಮ ನಿಮ್ಮ ಹೆಸರಿಗೆ ತಕ್ಕಂತೆ ಒಂದೊಂದು ವೇಷವನ್ನು ಧರಿಸಿ ಆ ಹುಡುಗನನ್ನು ಕೊಲ್ಲುವುದಕ್ಕಾಗಿ ನೀವು ಪ್ರಯತ್ನ ಮಾಡುತ್ತೀರಿ. ನಿಮ್ಮ ಪ್ರಯತ್ನ ಫಲಿಸದೇ ಇದ್ರೆ ಶಕಟಾಸುರ ನಾನು ಅದಕ್ಕೆ ತಕ್ಕಂತೆ ಬಂಡಿಯ ರೂಪವನ್ನು ಧರಿಸ್ತೇನೆ. ಮಕ್ಕಳ ಆಡುವಂತ ಬಯಲಿಗೆ ಹೋಗುತ್ತೇನೆ. ಅಲ್ಲಿ ಬಂಡಿ ತಿರುಗುತ್ತಾ ಇದ್ರೆ ಮಕ್ಕಳು ಆ ಬಂಡಿಯನ್ನು ನೋಡಿ ಹತ್ತಿರ ಬರ್ತಾರೆ. ಹೌದು, ಗಾಡಿ. ಈ ಗಾಡಿಯನ್ನು ಏರಬೇಕು ಅಂತ ಮನಸ್ಸಾಗುತ್ತದೆ. ಗಾಡಿ ಆಗ್ತಿಯಲ್ಲ ನೀನು. ಹೌದು, ಗಾಡಿ ಆದ್ರೆ ದೊಡ್ಡ ಚಕ್ರ, ಒಂದೆರಡು ಚಕ್ರ ಉಂಟು, ಇನ್ನೊಂದು ಚಕ್ರ ಎಂತ ಮಾಡುದು? ಅದು ನಾನು ಮಾಡ್ತೇನೆ, ನಿನಗೆ ಯಾಕೆ? ಹಾಗಲ್ಲ, ಸಕಟಾಸುರ ಅಂತ ನೀನು ಗಾಡಿ ಆಗ್ತಿ, ನಾನೊಂದಿದ್ದೇನೆ ಆಯ್ತಾ? ನನ್ನಲ್ಲಿ ನೀವು ಏರುದು ಬೇಡ, ಅವನನ್ನು ಏರಿಸಿಕೊಳ್ತೇನೆ. ಬರ್ತಾರೆ. ಬರುವಾಗ ಅವರನ್ನು ಆ ಗಾಳಿಯ ಚಕ್ರಕ್ಕೆ ಸಿಲುಕಿಸಿ ಅಲ್ಲಿರುವ ಎಲ್ಲಾ ಮಕ್ಕಳನ್ನು ಕೊಂದು ಬಿಡುತ್ತೇನೆ. ನಮ್ಮ ಅರಸನಿಗೆ ವೈರಿ ಇಲ್ಲ ಅಂತಾಗುತ್ತದೆ, ಒಂದು ಒಳ್ಳೆ ಹೆಸರು ಬರ್ತದೆ. ನೀವು ಮೊದಲು ಆ ಕಾರ್ಯವನ್ನು ನಾವು ಮಾಡಬೇಕು. ಬಾಬಾ ಬಾಬಾರಿಲೋ ಗೋಪಾಲ ಕರುಣಾಲವಾಲ ಸಾಮಗಾನಲೋ ಬಾಬಾ ಬಾಬಾರಿಲೋ ಗೋಪಾಲ కరుణాలవాల సమగనలోల కరుణాలవాల సమగనలోల బాబా
ಕತ್ತಲೆಯಲಿ ಶ್ರಾವಣದ ನಟ್ಟಿರುಳ ಕತ್ತಲೆಯಲಿ ಕಾವಲಿರುವ ಕೂಳ ಬಡರ ಸೆರೆಮನೆಯಲಿ ಕಾವಲಿರುವ ಕೂಳ ಬಡರ ಸೆರೆಮನೆಯಲಿ ಬಾಬಾ ಬಾ ಬಾಬಾ ಬಾ ಬಾಬಾ ಬಾ ದೇವಕಿಯ 8ನೆಯ ಗರ್ಭದಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ನವಮಾಸದಲ್ಲಿ ನವರೂಪಿನಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ನವಮಾಸದಲ್ಲಿ ನವರೂಪಿನಲ್ಲಿ ಬಾಬಾ ಬಾಬಾ ನಿಲು ಗೋಪಾಲ ಬಾಬಾ ಬಾಬಾ ನಿಲು ಗೋಪಾಲ ಕರುಣಾಲವಾಲ ಸಮಗಣಲೋಲ ಕರುಣಾಲವಾಲ ಸಮಗಣಲೋಲ ಬಾಬಾ 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 ಹಸಿರ ಬುಡದಲ್ಲಿ ಬಸಿರು ಹುಟ್ಟಿತು, ಬಸಿರ ಬುಡದಲ್ಲಿ ಉಸಿರು ಹುಟ್ಟಿತು, ಹಾಗೆ ಮರದ ತುದಿಯಲ್ಲಿ ಉಗುರು ಹುಟ್ಟಿತು, ಬೆರಳ ತುದಿಯಲ್ಲಿ ಚಿಗುರು ಹುಟ್ಟಿತು. ಎಲ್ಲ ಆ ಕಡೆ ಈ ಕಡೆ ಮರದ ತುದಿಯಲ್ಲಿ ಚಿಗುರು ಹುಟ್ಟುದು, ಬೆರಳ ತುದಿಯಲ್ಲಿ ಉಗುರು ಹುಟ್ಟುದು. ಬೆರಳ ತುದಿಯಲ್ಲಿ ಉಗುರು ಹುಟ್ಟಿತು, ಮರದ ತುದಿಯಲ್ಲಿ ಚಿಗುರು ಹುಟ್ಟಿತು. ಹಾಗೆ ಅಪ್ಪನ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ, ನನ್ನ ಹೊಟ್ಟೆಯಲ್ಲಿ ಅಮ್ಮ ಹುಟ್ಟಿದ್ಲು. ಅದು ಆ ಕಡೆ ಈ ಕಡೆ ಇತ್ತಲ್ಲ. ಅಲ್ಲ, ಅಮ್ಮನ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ, ಅಪ್ಪನ ಹೊಟ್ಟೆಯಲ್ಲಿ ನೀವು ಹುಟ್ಟಿದ್ದೀರಿ ಅಲ್ವಾ? ಬೇಡ ರಗಳೆ ಬೇಡ. ಯಾರ್ಯಾರು ಹೊಟ್ಟೆಯಲ್ಲಿ ಯಾರ್ಯಾರು ಹುಟ್ಟಬೇಕಿತ್ತು ಅವರವರೇ ಹುಟ್ಟಿ ಸತ್ರಂತ ಇಟ್ಕೊಳ್ಳುವ. ಹಾಗೆ ಕೃಷ್ಣಯ್ಯನು ಅವರಮ್ಮ ದ್ಯಾಕ್ಯಮ್ಮ ಇಲ್ವಾ? ದ್ಯಾಕ್ಯಮ್ಮ, ದ್ಯಾಕ್ಯಮ್ಮ ಮತ್ತು ವಾಸುದೇವರಾಯರಿಲ್ವಾ? ವಾಸುದೇವರಾಯರು ಬೆಳಗೊಡೆಯಲ್ಲಿ ಕೂತ್ಕೊಳ್ಳುವರು, ಕೊಡೆ ಹಿಡಿದು. ವಾಸುದೇವರಾಯರು ಅವರಿಗೆ ಕೃಷ್ಣ ಹುಟ್ಟಿದ. ಕೃಷ್ಣ ಹುಟ್ಟಿದಾದ ಮೇಲೆ ಹೂ ಬಿಡದ ಗಿಡಗಳಿಲ್ಲ, ಫಲ ಕೊಡದ ಮರಗಳಿಲ್ಲ, ಪೈರುಗಳಾಗದ ಹೊಲಗದ್ದೆಗಳಿಲ್ಲ, ಹೆರದ ಹೆಂಗಸರು ಇಲ್ಲ, ಕರು ಹಾಕದ ದನ ಇಲ್ಲ. ಇದೆಲ್ಲ ಏನು? ಇದೆಲ್ಲ ಕೃಷ್ಣಯ್ಯನ ಪಾವಡ. ಪಾವಡ ಅದು ಪವಾಡ, ಪವಾಡ ಪವಾಡ. ಹಾಗೆ ಕೃಷ್ಣಯ್ಯನ ಹೇಳಿದ್ದಾನೆ, ಬೆಳಗಾತ ಎಲ್ಲರೂ ಎದ್ದು ಸರಿಯಾದ ಸಮಯಕ್ಕೆ ಬರಬೇಕು, ಸರಿಯಾದ ಸ್ಥಳಕ್ಕೆ ಬರಬೇಕು ಅಂತೇಳಿ. ಹಾಗೆ ಎಂದಿನಂತೆ ಇಂದು ಕೂಡ ನಸ್ಕೊನಲ್ಲಿದ್ದು ಮುಸುಕು ತೆಗೆದು ಬಿಸಿ ಬಿಸಿ ತಂಗಳನ್ನು ಊಟ ಮಾಡಿ ನಿಕ್ಕುಳಿದ ಯಾವುದೇ ಕಾರ್ಯಕ್ರಮವನ್ನು ಗುಡ್ಡೆಯಲ್ಲಿಯೇ ಪೂರೈಸು ಅಂತ ಹೇಳಿ ಅಸರ್ವವಾಗಿ ನಾನು ಓಡಿ ಬಂದಿದ್ದೇನೆ. ಇಷ್ಟೊತ್ತಾದ್ರೂ ಇವ ಬರಲೇ ಇಲ್ಲ. 3 ಸಲ ಕೂಗಿ ಕರಿತೇನೆ, ಬಂದ್ರೆ ಬಂದ, ಇಲ್ಲಾಂದ್ರೆ ಕೈ ಚೀಲ ಇಟ್ಕೊಂಡು ಹೋಗ್ತೇನೆ ನಾನು. ಕೃಷ್ಣಯ್ಯ ಬಾ, ಯಾರ್ಯಾರ ಮನೆಯಲ್ಲಿ ಹೋಗಿ ಎಲ್ಲೆಲ್ಲಿ ಕೈ ಹೋಗ್ತಾ ಇದೆಯೇ? ಕೃಷ್ಣಯ್ಯ ಬಾ, ಬಂದ್ರೆ ಬಾ, ಇಲ್ಲಾಂದ್ರೆ ಕೈ ಚೀಲ ಇಟ್ಕೊಂಡು ಹೊರಡ್ತೇನೆ. ಕೃಷ್ಣಯ್ಯ ಬಾ. ಏನು ಕೇಳುದಿಲ್ಲ? ಕೃಷ್ಣಯ್ಯ, ಏ ಕೃಷ್ಣಯ್ಯ! ಏನೋ ವಿಜಯ, ಹೆದರಿಕೆ ಆಯ್ತಾ? ಹೆದರಿಕೆ ಆಗಿಲ್ಲ, ಮತ್ತೆ ಒಂಚೂರು ಅಂಜಿಕೆ ಆಯ್ತು. ಅಂಜಿಕೆ ಅಂದ್ರೆ ಏನದು? ಹೆದರಿಕೆ ಬೇರೆ, ಅಂಜಿಕೆ ಬೇರೆ. ಹೆದರಿಕೆ ಅಂತ ಹೇಳಿದ್ರೆ ಜಂಬಾಗುವುದು. ಹೌದಾ? ಅಂಜಿಕೆ ಅಂತ ಹೇಳಿದ್ರೆ ಎದೆಯೊಳಗೆ ಯಾರೋ ಕೂತ್ಕೊಂಡು ಅವಲಕ್ಕಿ ಕುಟ್ಟಿದ ಅನುಭವ, ಡಕ್ 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 ಅಂತ. ಯಾರೋ ಕೂತ್ಕೊಳ್ತಾರೆ. ಹೌದು, ಅನುಭವ ಆಗ್ತದೆ. ಹೌದಾ? ಈಗೇನಾಯ್ತು ನಿನಗೆ? ಯಾಕೆ ನೀನು ಹೆದರಿಕೊಂಡದ್ದು ಯಾಕೆ? ಆಮೇಲೆ ಈಗ ನೀನು ಅಂತ ಗೊತ್ತಾಯ್ತು. ನಾನಂತ ಗೊತ್ತಾಯ್ತಾ? ಹೌದು, ನೀನು ಕೈ ಹಾಕಿದಾಗ ನಿನ್ನ ಕೈ ಮೇಲಿನ ಆಧಾರದಿಂದ ಅದು ನೀನೇ ಅಂತ ಗೊತ್ತಾಯ್ತು. ಏನು ಆಧಾರ? ಯಾರ್ಯಾರು ಮನೆಗೆ ಹೋಗಿ ಕೈ ಹಾಕಿದ ಕೈ ನಿನ್ನ, ಯಾವುದಕ್ಕೆ? ಹಾಲು ಮೊಸರು ಬೆಣ್ಣೆ ತುಪ್ಪಗಳಿಗೆ ಕೈ ಹಾಕಿದ ನಿನ್ನ ಕೈ ಸಮಶೀತೋಷ್ಣಗಳಿಂದ ಏನದು? ಸಮಶೀತೋಷ್ಣಗಳಿಂದ ಕೂಡಿದೆ. ಹಾಗಾಗಿ ನೀನಂತ ಗೊತ್ತಾಯ್ತು. ಹೋಗಿ ನಿಲ್ಲಲ್ಲಿ ನೀನು. ಏನಾಯ್ತಾ? ಯಾವಾಗಲೂ ಹಾಗೆ ಮನುಷ್ಯರನ್ನು ಹಸಿಗೊಳ್ಳುವವ ನೀನು. ಮತ್ತೆ ಒಣಗಿಸಿಕೊಳ್ಳುವುದು ಅಂತ ಒಂದುಂಟ. ಒಣಗಿಸಿ ಅಂತ ಹೇಳಿದ್ರೆ ಹೀಗೆ ನೋಡ್ತಾ 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 ಹೊಡೆದು ಬಡ್ದು ಕೊಲ್ಲುದು ನೀನು. ಆಮೇಲೆ ಹಸಿಗೊಳ್ಳುದು ಅಂತ ಹೇಳಿದ್ರೆ ನಗಾಡ್ತಾ 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 ನೀನು ಯಾವುದಕ್ಕೆ ನಗಾಡ್ತಿ, ಹೇಗೆ ನಗಾಡ್ತಿ, ಅದರಲ್ಲಿ ಹೇಗೆ ಜೀವ ಹೋಗ್ತಂತ ಯಾರನ್ನು ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ 2 ವಿಭಾಗದಲ್ಲಿ ನೀನು ಕೊಲ್ತಿ. ಒಂದೊಂದ್ಸಲ ನೆಗಾಡಿಯೇ ಲಗಾಡಿ ಮಾಡ್ತಿ, ಗೊತ್ತೇ ಆಗುದಿಲ್ಲ ಅದು. ಹಾಗಾಗಿ ನಾನು ಹೇಳಿದೆ 2 ವಿಭಾಗದಲ್ಲಿ ಕೊಲ್ತಿ ಅಂತೇಳಿ. ಹೌದು. ನೀನು ಹೇಳಿ ಸಿಟ್ಟು ಬರುವುದು ಯಾಕ? ನಾನು ಅಪ್ಪನಿಗೆ ಹುಟ್ಟಿದ್ದೇನೆ. ಯಾರಿಗೆ ಗೊತ್ತು?
ನನಗೊತ್ತು ಮತ್ತೆ ಏನಂತ ಶಬ್ದ ಇಲ್ಲ ಮತ್ತೆ ಯಾಕೆ ನೀನಾದ್ರೆ ಹಾಗಲ್ಲಪ್ಪ. ಏನಾಯ್ತು ಈಗ ನಿನಗೆ ಸಿಟ್ಟು ಬರುವುದಕ್ಕೆ ಕಾರಣ ಏನು? ನೀನು ಹೇಳಿದ್ದೇನು ಮಾಡಿದ್ದೇನು? ಏನು ಹೇಳಿದ್ದೇನೆ ಏನು ಮಾಡಿದ್ದೇನೆ? ಬೆಳಗಾಟ ಎಲ್ರು ಎದ್ದು ಬೇಗ ಬರ್ಬೇಕಂತ ಹೇಳಿದಿರಿ. ಹೇಳಿದ್ದೇನೆ. ಹಾಗೆ ಎಂದಿನಂತೆ ಇಂದು ಕೂಡ ನಾನು ನಸುಕುನಲ್ಲಿದ್ದು ಮುಸುಕು ತೆಗೆದು ಕೋಳಿ ಬೊಗಳುವಾಗ ನಾಯಿ ಕೂಗುವಾಗಲೇ ಎದ್ದು. ಇದೊಂದು ವಿಚಿತ್ರ, ಇವರ ಮನೆಯಲ್ಲಿ ಕೋಳಿ ಬೊಗಳುದು ನಾಯಿ ಕೂಗುದಂತೆ. ನಮ್ಮಲ್ಲೆಲ್ಲ ಆಗಲ್ಲ, ಕೋಳಿ ಕೂಗುದು ನಾಯಿ ಬೊಗಳುದು. ಈಗ ನಾನು ಹೇಳುವಾಗ ಆಚೆ ಈಚೆ ಆದ್ರೂ ಕೂಗಿದ್ದು ಅವೇ ಅಲ್ವಾ? ತಿರುಗಿತ ಅದು ಹೇಳುವಾಗ. ಆಯ್ತು ಸರಿ ಮಾಡಿಕೊಳ್ಳೋ. ಕೋಳಿ ಕೂಗುವಾಗ ನಾಯಿ ಬೊಗಳುವಾಗ ಏನು ಗೊತ್ತುಂಟ, ಕೆಲವು ಸಲ ಅದನ್ನು ಎರಡನ್ನು ನೀನು ಮಾಡ್ತೀಯಲ್ಲ, ಹಾಗೆ ಅದು ಅಭ್ಯಾಸವಲ್ಲ ಅದು. ಅಂದ್ರೆ ಕೋಳಿ ಮತ್ತು ನಾಯಿ ಅದು ಎರಡು ನೀನು ಹಾಕ್ತಿಯಲ್ಲ, ಕೋಳಿ ಹಾಗೆ ಯಾವುದು ಕೂಗಿದ್ರೆ ಆಗ್ತದೆ ಅಂತ. ಅಲ್ಲ ಗಿಟ್ಟ ಕೋಳಿ ನಾನು ಮಾಡುದು, ನಾಯಿ ಬಿಸಾಕಿದ್ರೆ ಇಟ್ಕೊಂಡು ಹೋಗುದು. ಏನು ಹಾಗೆ ಕೂಗುವಾಗಲೇ ಎದ್ದು ಆಮೇಲೆ ಬಿಸಿ ಬಿಸಿ ತಂಗಳನ್ನಕ್ಕೆ ಒಂಚೂರು ಉಪ್ಪಿನಕಾಯಿ. ಏನೋ ವಿಜಯ, ಬಿಸಿ ಬಿಸಿ ತಂಗಳನ್ನ ಅಂತ ಒಂದು ಉಂಟಾ? ಮತ್ತೆ ಮಂಡಿ ಬೇಕು ಕಿಷ್ಟಯ್ಯ, ಮಂಡಿ ಬೇಕು. ಆಯ್ತು ನಿನಗುಂಟಲ್ಲ, ಏನುಂಟ? ರಾತ್ರಿ ತಂಗಳನ್ನವನ್ನು ಬೆಳಿಗ್ಗೆ ಬಿಸಿ ಮಾಡಿದ್ರೆ ಬಿಸಿ ತಂಗಳನ್ನ ಆಗುದಿಲ್ವಾ? ಅಲ್ಲಿಗೆ ತಂಗಳನ್ನ ಹೋಯ್ತು, ಬಿಸಿಯನ್ನ ಆಯ್ತು. ಅದು ಬಿಸಿ ತಂಗಳನ್ನೇ. ಹಾಗೆ ಇದನ್ನು ಊಟ ಮಾಡಿ ನಿಕ್ಕುಳಿದ ಯಾವುದೇ ಕಾರ್ಯಕ್ರಮವನ್ನು ಗುಡ್ಡೆಯಲ್ಲಿ ಪೂರೈಸುವಂತೇಳಿ ಅಸರ್ವವಾಗಿ ಓಡಿ ಬಂದ್ರೆ ಅದೊಂದು ಪುಣ್ಯ ನಿನ್ನ ಮನೆಯವರದ್ದು. ನೀನ್ ಹೇಳಿದ್ಯಲ್ಲ ಎಂತದ್ದು ಏನಾಗಿ ಅವಸರ, ಅಸರ್ವಲ್ವ ಅವಸರವಾಗಿ ಇಲ್ಲಿ ಬಂದ್ರೆ ನೀನು ಎಲ್ಲಿ ಕಾಣಲಿಲ್ಲ. ಎಷ್ಟು ಸಲ ಕೂಗಿ ಕರೆದೆ ನಾನು ನಿನ್ನ. ಸರಿಯಪ್ಪ, ನಿನ್ನನ್ನು ಬರ್ಲಿಕ್ಕೆ ಹೇಳಿದ್ದೆ. ಎಲ್ಲಿಗೆ? ನಾನು ನೀನು ಹೇಳಿದ್ದು ಹಳ್ಳಿ ಮರದ ಬುಡಕ್ಕೆ, ಅರಳಿ ಕಟ್ಟೆಗೆ ನಿನ್ನನ್ನು ಬರ್ಲಿಕ್ಕೆ ಹೇಳಿದ್ದೇನೆ. ಹೌದು, ನೀನು ಬಂದಿದ್ಯಾ? ಬಂದಿದ್ದೇನೆ. ಎಲ್ಲಿ ಉಂಟು ಕಟ್ಟೆ? ನೋಡಿದೆ, ಕಟ್ಟೆ ಅಲ್ವಾ? ಮೇಲೆ ಮರ ನೋಡು. ನಾನು ಮೇಲೆ ಮರ ನೋಡ್ಲಿಲ್ಲ. ನೋಡು. ಮೊನ್ನೆ ಒಂದು ದಿವಸ ನಾವು ಹೆಣ್ಣು ಮಕ್ಕಳಿಗೆ ತಮಾಷೆ ಮಾಡುವಾಗ ನೀನು ಹೇಳಿದ್ದೇನು, ಹೆಣ್ಣು ಮಕ್ಕಳ ಕರಿಮಣಿ ಈಗ ಕಾಣುವುದಿಲ್ಲ, ಆದ್ರೆ ಕಾಲುಂಗುರ ಒಂದು ಇದ್ದೇ ಇರ್ತದೆ. ಆ ಕಾಲುಂಗುರ ಇದ್ರೆ ಅವ್ರಿಗೆ ಮದುವೆ ಆಗಿದೆ, ತಮಾಷೆ ಮಾಡಬಾರ್ದು ಅಂತ ಹೇಳಿದ್ವಿ. ಇವತ್ತು ಯಾರಾದ್ರೂ ಸಿಕ್ಕಿದ್ರೆ ನಾವು ತಮಾಷೆ ಮಾಡಬಾರ್ದು ಅಂತ ಹೇಳಿ ಕಾಲುಂಗುರ ನೆನ್ಪಿಟ್ಕೊಂಡು ಬಂದು ಈ ಕಟ್ಟೆ ಹತ್ರ ಬರುವಾಗ ಕಟ್ಟೆ ಖಂಡಿತ ಮೇಲ್ ನೋಡ್ಲಿಲ್ಲ. ಯಾವುದನ್ನೆಲ್ಲ ಎಲ್ಲಿಗೆ ಕೊಂಡು ಹೋಗಿ ಜೋಡಣೆ ಮಾಡ್ತಿ ಪಾಪಿ ನೀನು? ನಾನು ಹೇಳಿದ್ದೇನು, ನೀನು ಮಾಡುವುದೇನು? ಇಲ್ಲಿ ಈಗಾದ್ರೂ ಮೇಲೆ ನೋಡು. ಇದು ಒಂದು ದೊಡ್ಡ ಮಾವಿನ ಮರ, ಮರದ ಕೆಳಗೆ ವಿಜಯ, ವಿಜಯನ ಜೊತೆಯಲ್ಲಿ ದೊಂಕಿತ ಕಿರಿಕಿಟ ತರಿಗಿಟ. ನನ್ನದೊಂದು ಪ್ರಾರಬ್ಧ, ಅದೊಂದು ಹೇಳಿದ್ದು ಸರಿಯವ. ಯಾವುದು? ಎಲ್ಲ ಕಡೆಯಲ್ಲಿ ಕೃಷ್ಣನ ಜೊತೆಗೆ ವಿಜಯ, ಇಲ್ಲಿ ಆಗಲ್ಲ, ವಿಜಯನ ಜೊತೆಗೆ ಕೃಷ್ಣ. ನೀನಿದ್ರೆ ಅಲ್ವಾ ನನಗೆ ಇಷ್ಟ. ಮತ್ತೆ ನೀನು ಹೇಳಿದ್ದೆ ಯಾಕೆ? ನಿನಗಿಂತ ಮೊದಲು ಬಂದದ್ದು ನಾನಲ್ವಾ? ಯಾರು ಹೇಳಿದ್ದು ನೀನು ಮೊದಲು ಬಂದಿದ್ದಂತ? ಮೊದಲು ನೀನು ಬಂದದ್ದ. ಮೊದಲು ನಾನು ಬಂದು ಅರಳಿ ಕಟ್ಟೆಯಲ್ಲಿ ಹುಡುಕಿ ನೀನು ಅಲ್ಲಿ ಇಲ್ಲ ಅಂತ ಆಗುವಾಗ ಒಂದು ಅಭ್ಯಾಸ ಉಂಟು ನಿನಗೆ, ನನಗೆ ಗೊತ್ತುಂಟದು. ನೀನು ಎಲ್ಲಿಯಾದ್ರೂ ಬೇಗ ಬಂದ್ರು ಅಲ್ಲೇ ಇರುವುದಿಲ್ಲ, ತಿರುಗಾಡ್ತಾ ಇರ್ತೀಂತ. ಹಾಗೆ ಇಲ್ಲೆಲ್ಲಿಯೋ ಸಮೀಪದಲ್ಲಿ ನೀನು ಇದ್ದಿಂತ ಹುಡುಕಿಕೊಂಡು ಬರುವಾಗ ನೀನು ಇಲ್ಲಿದ್ದಿ. ನಾನು ಎಂದಿನಂತೆ ನೀನು ಮೆಲ್ಲನೆ ಬಂದನು ಕೃಷ್ಣ ಅಂತ ಕಾಯ್ತಾ ಇದ್ದ. ನೀನು ಪುಳ್ಕ ಬಂದದ್ಯಾ? ಹೌದಾ? ನೀನು ಕಾಯ್ತಾ ಇದ್ಯಾ? ಹೌದಾ? ಹಾಗಲ್ವೇನ? ಈಗ ನೀನು ಕರೆಯುವಾಗ ಇಷ್ಟು ಬೇಗ ಆದ್ರೂ ಬರದಿದ್ರೆ ನೀನು ಮತ್ತೆ ಇಲ್ಲಿಂದ ಓಡಿದ್ರೆ ಹಾಗೆ ನಾನು ಮೊದಲೇ ಹೇಳ್ತೀನಿ ಕೈ ಚೀಲ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಹೌದು, ಹಾಗಾಗಿ ನಾನು ಬೇಗ ಎದ್ದು ಬಂದಿದ್ದೇನೆ. ಒಂದು ಕಥೆ ಆಯ್ತಲ್ಲ? ಕಥೆ ಆಯ್ತಾ? ಹೌದು. ಮುಂದಿನ ವರ್ಷಕ್ಕೆ ಪದ್ಯ ನಾನೇ ಬರೀತೇನೆ. ಹಾಗಿದ್ರೆ ಉಳಿದವರೆಲ್ಲ ಮಲಗಬೇಕು. ನಿನ್ನ ಕೈಯಲ್ಲಿ ಕೊಟ್ರೆ ಯಾವಾಗಲೂ ಬೆಳಗಿನವರೆಗೆ ನಿನ್ನದ್ದೇ. ನನಗೆ ಪದ್ಯವೇ ಇರುವುದಿಲ್ಲ. ಮುಂದಿನ ಸಲ ಆದ್ರೂ 4-5 ಪದ್ಯ ಬರೋದು ಬೇರೆಯವರು ಮಲಗಲ್ವಾ? ಇವತ್ತು ಅವಸರವಾಗಿ ಮನೆಯಿಂದ ಹೊರಟು ಬಂದದ್ದಲ್ವಾ? ನನ್ನ ಅಮ್ಮ ಬುತ್ತಿ ಗಂಟು ಮಾಡಿ ಇಟ್ಟಿದ್ಲು, ಬರುವಾಗ ತರುವುದಕ್ಕೆ ಮರತೆ ಹೋಯ್ತಲ್ಲ. ಈಗೀಗ ನೀನು ಹೆಡ್ಡ ಆಗ್ತಾ ಇದ್ಯಾ? ಏನು? ನಿನ್ನನ್ನು ಪೂರ್ಣ ನಂಬಲಿಕ್ಕೆ ಕಷ್ಟ. ಯಾಕೆ? ನೀನ್ ತರ್ತಿ ಅಂತ ಹೇಳಿ ನಾನು ಕಾಲು ಗೊತ್ತಿದ್ದು ನನಗೆ ಗತಿ. ಅದು ಈಗ ನಮಗೆ ಹಸಿವಾದ್ರೆ ಏನ್ ಮಾಡುದು ನಾವು? ನಾ ಎಂತ ಮಗ ಅಂದ್ರೆ ನಾ ಎಂತ ಮಗ? ಏನ್ ಮಾಡ್ತಿ? ನೋಡು ಭಗವಾಗಲಿ. ಏನು ನೋಡು ನೋಡುವ. ಇದು ಗಂಟು ನಿನ್ನಿಂದ ದೊಡ್ಡದುಂಟು. ಹೌದು. ಏನದು? ನೋಡ ಎಲ್ಲಿ ಮಾರೇ ಸಿಗುದಿಲ್ಲ ಅದು. ನೀನು ಗಂಟು ದೊಡ್ಡದಾದ್ರೆ ಹಾಗೆ ಅದು. ಹೌದಪ್ಪ, ಇನ್ನು ಬರುವ ವರ್ಷ ಆಡಿಸ್ಲಿಕ್ಕಿಲ್ಲ ಅವರು. ನೋಡು ಎಂತೆಂತ ಬಾಳೆಹಣ್ಣು ನೋಡು. ಎಂತೆಂತ ಬಾಳೆಹಣ್ಣು ಅಂದ್ರೆ ಏನದು? ತೆಂಗಿನಕಾಯಿಗೆ ನುಸಿ ರೋಗ ಹಿಡಿದಿದೆ, ಈ ಊರಲ್ಲಿ ಬಾಳೆಹಣ್ಣಿಗೂ ನುಸಿ ರೋಗ ಹಿಡಿದಿದೆ. ಸಣ್ಣದಾಯ್ತು ಅಂತ ಹೇಳುದ? ಅದು ಹಾಗೆ ಇರುವುದಾ? ಹೌದು, ಬಾಳೆಹಣ್ಣು ಉಂಟು. ಆಮೇಲೆ ಏಳುಂಡೆ ಉಂಟು. ಏಳುಂಡೆ ಅದ್ರಲ್ಲಿ 7 ಹೆಚ್ಚುಂಟು, ಲೆಕ್ಕ ಮಾಡು. ಎಳ್ಳುಂಡೆಯಾ? 7 ಅಲ್ವ ಹೆಚ್ಚುಂಟು. ಸಣ್ಣ ಎಳ್ಳುಂಡೆ. 7 ಅಲ್ಲ, ಎಳ್ಳುಂಡೆ. ಆಮೇಲೆ ಮಡಕೆ. ಯಾರದ್ದು? ಮಂಡೆ ಹೆಕ್ಕಿ ಅಲ್ಲ, ಮತ್ತೆ ಮಡಕೆ. ಹೌದು, ಒಳ್ಳೆ ಉಂಟದು. ಅದು ರುಚಿ ಉಂಟಾ? ನೋಡೋಣ. ಈಗ ಹೊಡಿಲಿಕ್ಕಿಲ್ಲ. ಆಚೆ ತೆಂಗಿನ ನೋಡು. ಆಮೇಲೆ ಇನ್ನು ಬೇರೆ ಉಂಟು. ಬೇರೆ ಇದೆಲ್ಲ ನಮಗೆ ಹೊತ್ತು ಹೋಗುವುದಕ್ಕೆ, ಸಮಯ ಕಳೆಯುವುದಕ್ಕಾಯ್ತು. ಹೊಟ್ಟೆ ತುಂಬುವುದಕ್ಕಾಗ್ತದಾ? ನಾ ಎಂತ ಮಗ?
ಯಾರಿಗೂ ಗೊತ್ತು. ಅವಲಕ್ಕಿ ಮೊಸರನ್ನು ಕಲಸಿ 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 ಸರಿ ಗೋಣಿಚೀಲದಲ್ಲಿ ಹಾಕಿಟ್ಟಿದ್ದೇನೆ. ಇಲ್ಲಿಗೆ ನಾನು ಮುಚ್ಚು 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 ಬಾಯಿ ಕೈ ಮುಚ್ಚು ಮುಚ್ಚು ಮುಚ್ಚು. ನಿನ್ನಲ್ಲಿ ನಾನು ಎಷ್ಟು ಸಲ ಹೇಳಿದ್ದೇನೆ, ನಾವೆಲ್ಲ ಮನುಷ್ಯರು, ನಾವು ಬುದ್ಧಿಜೀವಿಗಳು. ನಾವು ಉಡುವಂತಹ ವಸ್ತ್ರವಾಗಲಿ, ನಾವು ಸೇವಿಸುವಂತಹ ಗಾಳಿ ಆಗಲಿ, ನಾವು ತಿನ್ನುವಂತಹ ಆಹಾರವಾಗಲಿ ಇದೆಲ್ಲ ಶುಚಿಯಾಗಿರಬೇಕು, ಶುಭ್ರವಾಗಿರಬೇಕು ಅಂತ ನಿನ್ನಲ್ಲಿ ಹೇಳಿಲ್ವ ನಾನು? ನೀನು ಅವಲಕ್ಕಿ ಮೊಸರನ್ನು ಕಲಸಿ ಗೋಣಿ ಚೀಲದಲ್ಲಿ ಕಟ್ಟಿಕೊಂಡು ಬಂದಿದ್ದಲ್ಲ, ತಿನ್ನುವುದು ಮನುಷ್ಯರ ಪ್ರಾಣಿಗಳ? ನಾನು ಹೇಳುವ ಮೊದಲೇಗಾರರು ಮೊದಲೇ ಭಾರವನ್ನು ಹೇಳಿದಾಗೆ ನನ್ನ ಕಿವಿ ಹಿಡಿದು ಹೇಳಿದ್ರೆ ನಾನಿಂದ ಇನ್ನು ಹೇಳಲಿಕ್ಕೆ ಏನು ಉಳಿಸಿದ್ದೀನಿ ನೀನು? ಏನು? ಅವಲಕ್ಕಿ ಮೊಸರನ್ನು ಕಲಸಿ ಕಿಲ್ಬು ಬಾರದ ಹಾಲುಗಂಚಿನ ಪಾತ್ರೆಯಲ್ಲಿ ಹಾಕಿ ಆಮೇಲೆ ಬಾಳೆ ಎಲೆಯನ್ನು ಮುಚ್ಚಿ ಗೋಂಚಿಲದಲ್ಲಿ ಸುತ್ತಿ ಹೋಲಿ ಕಟ್ಟಿದ್ದೇನೆ. ನೋಡಿ ಎಂತ ಪರಿಮಳ, ನೋಡು ಪರಿಮಳ, ನೋಡು ಎಲ್ಲೋ ಆ ಪರಿಮಳ ಅದು ನಿನ್ನಲ್ಲಿ ಇರಲಿ. ನನಗೆ ನೀನು ಹೇಳುವಾಗಲೂ ಒಂದು ಕಲ್ಪನೆ ಆಯ್ತು ಪರಿಮಳ ಹೇಗಿರ್ಬೋದು ಅಂತ. ನೀನು ಆ ಪರಿಮಳಕ್ಕಾಗಿ ಕಲ್ಪನೆಗೆ ಹೋಗುದು ಬೇಡ, ಇಲ್ಲಿ ಬೇಸರ ಆಯ್ತಲ್ಲ, ನೋವಾಯ್ತಾ? ಬೇಸರ ಮಾಡಬೇಡ. ನನ್ನ ಕೈಗೂ ಅಭ್ಯಾಸ, ನಿನ್ನ ಕಿವಿಗೂ ಅಭ್ಯಾಸ. ಹೌದಾ? ಆದ್ರೆ ಒಂದು ಏನು, ನಾವು ನಿನ್ನೆ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಯಾವಾಗಲೂ ನಾವು ಗೋವುಗಳನ್ನು ಅಟ್ಟಿಕೊಂಡು ಹೋಗುವಲ್ಲಿ ಹುಲ್ಲಿಲ್ಲ, ನೀರಿಲ್ಲ, ಗೋವುಗಳಿಗೆ ಮೇವಿಲ್ಲ. ಇವತ್ತು ಸ್ಥಳ ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆವು. ಈ ಸ್ಥಳವನ್ನು ಎತ್ಕೊಂಡು ಹೋಗುದು ಹೇಗೆ? ಹಾಗಲ್ವಾ, ಬೇರೆ ಜಾಗ ನೋಡ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಎಲ್ಲಿ? ನೀನೆಲ್ಲಿಯಾದ್ರೂ ಜಾಗ ನೋಡಿದ್ಯಾ? ಎಲ್ಲಿ? ನಾನು ನೋಡ್ಲಿಲ್ಲ, ನನಗೆ ಜಾಗವೇ ಇಲ್ಲ. ನೋಡು ಎಲ್ಲಿ? ಅಲ್ಲ, ಹೋದದ್ದೆಲ್ಲ ಜಾಗ ನಿನ್ನದೇ ಆದ್ರೆ ಮತ್ತೆ ನೀನು ಜಾಗ ನೋಡುವುದೆಲ್ಲಿ? ಇದ್ದ ಜಾಗ ಹೋಗಿ ಆಯ್ತು. ನಾನು ನೋಡಿದ್ದೇನೆ. ಯಾವುದು? ಎಲ್ಲಿಂದ ನೋಡ್ತೀಯಾ? ಇಲ್ಲಿ ಬಾ, ಇಲ್ಲಿ ಬಾ. ಗಿರಿ ಹಿಡಿಯಲಿ ಗಿರಿ ಹಿಡಿಯಲಿ ಗೋಗಳ ಕಾಯುವ ಗಿರಿ ಹಿಡಿಯಲಿ ಗೋಗಳ ಕಾಯುವ ವಿಜಯ ವಿಜಯನೆ ಬಾಬಾರು ಬಾಬಾರು ಈಗಲೇ ನಾವನು ರಾಗದಿ ಕುಳಲಿನ ರಾಗವ ಬೀರುವ ಬಾಬಾ
ವೀರನೆ ವಿಜಯನೆ ಬಾಬಾರು ವೀರನೆ ವಿಜಯನೆ ಬಾಬಾರು ವೀರನೆ ವಿಜಯನೆ ಬಾಬಾರು 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 ವಿಜಯ ಬಾಬಾರು ಬಾಬಾರು ಈಗಲೇ ನಾವನ್ನು ರಾಗದಿ ಕೊಳಲಿನ ರಾಗವ ಬೀರುವ ಬಾಬಾರು ರಾಗವ ಬೀರುವ ಬಾಬಾರು ರಾಗವ ಬೀರುವ ಬಾಬಾರು ತಯದ ದಿನ ತೈ 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 ತತ್ತಗಿಡ ತಿಂತಗಿಡ ತಿಂತನ ತಿನ್ನತೈ ತೊಂಬಗಿಡ ತತ್ತಗಿಡ ತಿಂತನ ತಿನ್ನತೈ ಯಾವಾಗಲೂ ನೀನೇ ಮನುಷ್ಯರನ್ನು ಹಸ್ಯಸಿಕೊಳ್ಳುವ. ಏನ್ ಮಾಡ್ತಾ ಇದ್ದೀಯ ನೀನು? ಅರ್ಥದಲ್ಲಿ ನಿಲ್ಲಿಸಿ ನನ್ನ ಮರ್ಯಾದೆ ಹೋಗ್ಲಿಲ್ವಾ? ಯಾರದ್ದು? ನೀನು. ಅಲ್ಲ ಯಾರದ್ದು? ಮರ್ಯಾದೆ ನಂದು ಹೋದದ್ದು. ನಿನಗಿತ್ತದು ಮೊದಲಿತ್ತು, ಈಗ ಹೋಗುವಾಗ ಹೋಯ್ತದ್ದು. ಹೇಗೆ ಹೋದದ್ದು? ಮತ್ತೆ ನೀನು ತಗಡ ತಿಂದತ್ತ, ತೈದಿಂದತ್ತ, ಕಾಯ್ದಿನ ತಿಂದತ್ತ, ತೈದಿಂದತ್ತ, ಕಾಯ್ದಿನ ತಿಂದತ್ತ, ತಗಡ ತಿಂದತ್ತ ಅಂತೇಳಿ ಅರ್ಧದಲ್ಲಿ ಕಾಯ್ದಿನ ತಿಂದತ್ತ ಅಂತೇಳಿ ಅರ್ಧದಲ್ಲಿ ನಿಲ್ಲಿಸಿದೆ. ನೀನು ಹೀಗೆ ಮಾತಾಡಿದ್ರೆ ಮರ್ಯಾದೆ ಹೋಗದೆ ಇದ್ದಿತ್ತ ಮತ್ತೆ. ಮೊದಲೇನು? ಹೌದೇನಾ? ಅದು ಏನಾಯ್ತು ಗೊತ್ತಾ? ಏನು? ನೀನೊಂದು 3 ಸುತ್ತು ಹೆಚ್ಚಾದ್ದಲ್ವಾ? ನಿನಗೆ 3 ಸುತ್ತು ಕಮ್ಮಿ ಆಯ್ತಾ? ಅದು ನಿನಗೆ ಹೆಚ್ಚಾದ ಕಾರಣ ನನಗೆ ಕಡಿಮೆ ಅಂತ ಕಾಣುವುದು. ಈಗ ನಿನಗೆ ಯಾರಲ್ಲಿ ಹೆಚ್ಚು ಯಾರಿಗೆ ಕಮ್ಮಿ ಅಂತ ಬೇಡ, ಸುಧಾರಿಸಿಕೊಳ್ಳುವ. ನಿನಗೆ ನಾನು ಎಷ್ಟೋ ಸಲ ಹೇಳಿದ್ದೆ, ಹಾ. ನಾವೆಲ್ಲ ಮನುಷ್ಯರು, ಹಾ. ನಾವು ಬುದ್ಧಿಜೀವಿಗಳು. ಹೌದು. ಈಗ ನಾವು ಮಾತಾಡುವಂತಹ ಮಾತಿಗಾಗ್ಲಿ, ಹಾ. ನಡೆಯುವಂತಹ ನಡಿಗೆಗಾಗ್ಲಿ, ಹಾ. ಇದಕ್ಕೆಲ್ಲದಕ್ಕೂ ಒಂದು ಲಯ ಅಂತ ಇರಬೇಕು. ಹಾ ಹಾ ಗೊತ್ತಾಯ್ತಾ? ಹಾ. ಲಯ ಇಲ್ಲದಿದ್ರೆ ಏನಾಗ್ತದೆ? ಅದು ಈಗ ಒಟ್ಟು ಮಾತಾಡಿದ್ರೆ ಏನ್ ಹೇಳ್ತಾರೆ? ಒಟ್ಟು ಅವ ಹುಚ್ಚ ಅಂತ ಹೇಳ್ತಾರೆ. ಹೌದಾ? ಹಾ. ಒಟ್ಟು ಪಡ 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 ಅಂತ ನಡ್ಕೊಂಡು ಹೋದ್ರೆ ಅದು ಜಲ್ಲಿಕಲ್ಲಿನ ಮೇಲೆ ಎತ್ತಿನ ಗಾಡಿ ಹೋದ ಹಾಗೆ. ಹಾಗೆ ಹಾ. ನಾವು ಕುಣಿಯುವಂತಹ ಕುಣಿತಕ್ಕೂ ಒಂದು ಲಯ ಅಂತ ಉಂಟು, ಒಂದು ತಾಳ ಅಂತ ಉಂಟು, ಹಾ. ಒಂದು ಮುಕ್ತಾಯ ಅಂತ ಉಂಟು, ಒಂದು ಬಿಟ್ಟಿಗೆ ಅಂತ ಉಂಟು. ಹಾ ಹಾ. ಗೊತ್ತಾಯ್ತಾ? ಈಗ ಲಯ ಇಲ್ಲದೆ ಕುಣಿದ್ರೆ ಅಪ್ಪನಿಗೆ ಮಕ್ಕಳಿಲ್ಲದ ಹಾಗೆ ಆಗ್ತದೆ ಅಲ್ಲ? ಅದು ನೀನೇ ಅದು ನಿರ್ಧಾರ ಮಾಡಿದ್ದು, ನಾನು ಹಾಗೆ ಹೇಳಲಿಲ್ಲ. ಅಲ್ಲ ಪುಣ್ಯಾತ್ಮ, ತಾಳದಲ್ಲಿ ಕುಣಿಬೇಕು ಈಗ ಅಂತ ಹೇಳ್ತೀಯ. ಅವರು ಕೊನೆಗೆ ಹಾ. 3 ಸಲ ಬಾರಿಸಿದ್ರು. ಗೊತ್ತಾಯ್ತಾ? ಹೌದು. ದದಿಗಿನತು ದದಿಗಿನತು ದದಿಗಿನತು. ಹಾ. ಅದರ ಅರ್ಥ ಏನು ಗೊತ್ತುಂಟಾ? ಏನು? ನಿಲ್ಲಿಸಬೇಕೆನ್ನುವುದರ ಸೂಚನೆ ಅದು. ನನಗೆ ಪಚಕ್ಕದದಿಗಿನ ತೊಂ ಪಚಕ್ಕದದಿಗಿನ ತೊಂ ಪಚಕ್ಕದದಿಗಿನ ತೊಂ ಅಂತ ಹೇಳಿದಾಗ ಆಯ್ತು. ನಿನಗೆ ಮತ್ತೆ ಸರಿ ಯಾವುದು ಕೇಳ್ತದೆ? ಹಾಗೆ ತಾಳದಲ್ಲಿ ಕುಣಿ. ತಾಳದಲ್ಲೇ ನಾನು ಕುಣಿದ ಕಾರಣ ನಾನು ತಪ್ಪಲಿಲ್ಲ, ನೀನು ತಾಳದಲ್ಲಿ ಕುಣಿಲಿಲ್ಲ. ಹೇಗೆ ಪುಣ್ಯಾತ್ಮ ತಾಳದಲ್ಲಿ ಕುಣಿಯುದು? ನಾನು ಕುಣಿದಿದ್ದೇನಲ್ಲ. ಭಾಗವತರು ಇಷ್ಟು ತನ್ನ ತಾಳ ಹಿಡ್ಕೊಂಡು ಅದ್ರ ತೈದಿನ ಅಂತ ಹೇಳುವಾಗ ಪೆಟ್ಟು ತಾಳಕ್ಕೆ ಸರಿಯಾಗಿ ಬಿದ್ದಿದೆ, ಅರ್ಧ ಅಂಗಿ ಬಿದ್ದು ಅಂಗಿ ಅರ್ಧ ಹರಿದು ಹೋಗಿದೆ ಅವರದು. ನನಗೊಂದು ಸಂಶಯ, ಓ. ಅದು ನಿನ್ನ ತಲೆಗೆ ಬಿದ್ದಿದ ಅಂತ ಬಿಟ್ಟು. ತಲೆಗೆ ಬಿದ್ದಿಲ್ಲ, ನನ್ನ ಅಂಗಾತ ಬಿದ್ದದಷ್ಟೇ. ಮತ್ತೆ ಏನ ತಾಳದಲ್ಲಿ ಕುಣಿಯುವುದು ಅಂತ ಹೇಳಿದ್ರೆ ತಾಳದ ಮೇಲೆ ನರ್ತಿಸುವುದು ಅಂತ ಅದರ ಅರ್ಥ ಅಲ್ಲ. ಅಲ್ಲ. ಒಂದು ತಾಳ, ಒಂದು ಮುಕ್ತಾಯ, ಬಿಡ್ತಿಗೆ ಸರಿ. ಹಾಗೆ ಆಯ್ತು. ಅದನ್ನು ನೋಡು. ಒಂದು ಕೆಲಸ ಮಾಡು, ಏನು? ನಾನು ಯಾವಾಗ ನಿಲ್ಲಿಸ್ತೇನೆ ಹಾ. ಆವಾಗ ನೀನು ನಿಲ್ಲಿಸಿಬಿಡು. ಆಯ್ತಾಯ್ತು. ನೀವು ಒಮ್ಮೆ ಎಲ್ಲಿ ನಿಲ್ಲಿಸ್ತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಆದ್ರೂ ನನ್ನನ್ನು ಮಂಗ ಮಾಡ್ಲಿಕ್ಕೆ. ಸ್ವಲ್ಪ ಹೊತ್ತಾಗಿ ಆದ್ರೂ ಗೊತ್ತಾಗ್ತದಲ್ಲ. ಹೌದು. ಸರಿ, ಹಾಗೆ ನಿಲ್ಲಿಸು. ಹಾ. ಈಗ ಹಾ. ಇಲ್ಲಿ ಬಾ.
ಓ ಅಲ್ಲಿ ನೋಡು. ಹಾ ಏನು ಏನು ಯಾವತ್ತೂ ಇಲ್ಲದ ಜನ ಇವತ್ತು ಹೋಗ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಇರಬೇಕು. ಹಾಗಲ್ವಾ, ಅದಕ್ಕಿಂತ ಹಿಂದೆ ನೋಡು. ಹಿಂದೆ ನೋಡುವಾಗ ಇಲ್ಲಿ ಸಾಲಲ್ಲಿ ನಿಂತಿದ್ದಾರೆ. ಆ ಗಿರಿ ನೋಡು, ಆಗಿರಿಯಾ ಅತ್ತ ಹಸಿರಾಗಿ ಕಂಗೊಳಿಸ್ತಾ ಇದೆ ಆ ಗಿರಿ. ಅದರ ಅರ್ಥ ಏನು? ಏನು? ಅಲ್ಲಿ ಬೇಕಾದಷ್ಟು ಹುಲ್ಲು ಉಂಟು ಅಂತ ಆಯ್ತು. ಆಮೇಲೆ ಮೇಲ್ಮುಖದಿಂದ ಕೆಳಮುಖವಾಗಿ ಹರಿಯುತ್ತಿರುವಂತಹ ನೀರಿನ ಝರಿ ನೋಡು. ಅರ್ಬಿ. ಹೌದು, ಹಾಗಿದ್ರೆ ಅಲ್ಲಿ ಬೇಕಾದಷ್ಟು ನೀರು ಉಂಟು ಅಂತ ಆಯ್ತು. ಹೌದು. ವಿಶಾಲವಾಗಿ ಬೆಳೆದು ನಿಂತಿರುವಂತಹ ಮರವನ್ನು ಗಮನಿಸಂತೆ. ಎಷ್ಟು ದೊಡ್ಡ ಮರಗಳು. ಮರ ಉಂಟು, ಹುಲ್ಲು ಉಂಟು, ನೀರು ಉಂಟು. ಅಲ್ಲಿ ಹಸನಪ್ಪನ ಹುಲ್ಲಿದೆ, ಹಸನಾದ ಹುಲ್ಲಿದೆ, ಎತ್ತರವಾದ ಮರಗಳಿದೆ. ಮರದ ಮೇಲೆ ನಾವು ಗೋಲಿ ಆಟ, ಮರದಗಳಿಗೆ ಕೋತಿ ಆಟ ಆಡುತ್ತಾ ದನಗಳನ್ನು ಮೇಯಿಸ್ತಾ ಇರಬಹುದು. ಅಲ್ಲ, ನಿನ್ನ ನಂಬಲಿಕ್ಕೂ ಸಾಧ್ಯ ಇಲ್ಲ. ನೀನು ಮರದ ಮೇಲೆ ಗೋಲಿ ಆಟ ಆಡಿದ್ರು ಅರ್ಥಿ. ಯಾಕೆ? ನಮ್ಮಿಂದ ಸಾಧ್ಯ ಇಲ್ಲ. ಗೋಲಿ ಆಟ ಕೆಳಗಲ್ವೇನೋ. ಎಲ್ಲಿದ್ರು ಆಡುದು ನಾವೇ ಅಲ್ವಾ, ಸುಧಾರಿಸಿಕೊಂಡ್ರೆ. ಆಡುದು ನೀನು ಅಂತ ಹೇಳು, ನಮ್ಮಿಂದ ಸಾಧ್ಯ ಇಲ್ಲ. ಮತ್ತೆ ಹಾಗಾದ್ರೆ ನಾವು ಅಲ್ಲಿಗೆ ಹೋಗುದಲ್ವಾ? ಇನ್ನು ತಡ ಮಾಡುವುದಲ್ಲ, ಒಂದು ಕೆಲಸ ಮಾಡುವ. ನಮ್ಮ ಗೋವುಗಳನ್ನು ನಟ್ಟಿಕೊಂಡು ನಾವು ಅಲ್ಲಿಗೆ ಹೋಗುವಾಗ ಗೋವುಗಳೆಲ್ಲ ಚದುರಿ ಹೋಗದ ಹಾಗೆ, ಅವುಗಳ ಮನಸ್ಸಿಗೆ ಬೇಸರವಾಗದ ಹಾಗೆ ನನ್ನಲ್ಲಿರುವಂತ ನನ್ನ ಕೊಳಲಿನ ಗಾನವನ್ನು ಬೀರ್ತೇನೆ. ಏ ಗೌರಿ, ವಾರಿಜಾ, ವಿಮಲಾ, ಆರತಿ, ಭಾರತಿ, ಕಲ್ಪನಾ, ಮಂಜುಳಾ, ಚಂದ್ರಕಲಾ, ಅವರನ್ನೆಲ್ಲ ಯಾರು ಬರ್ಲಿಕ್ಕೆ ಹೇಳಿದ್ದು? ನಿನ್ನ ಅತ್ತೆ ಮಕ್ಕಳಲ್ಲ ಅವರೆಲ್ಲ ಯಾಕೆ? ನಾನು ನನ್ನ ಅತ್ತೆ ಮಕ್ಕಳ ವಿಳಾಸವರು ಕೊಟ್ಟೇನ ನಿನಗೆ. ಮತ್ತೆ ಅವರೆಲ್ಲ ಯಾರು? ಯಾಕಂದ್ರೆ ನೀನು ಮತ್ತೆ ನೆನಪಾಗಿ ಎಲ್ಲಾದ್ರೂ ಊರಿಗೆ ಓಡಿ ಹೋಗಬಹುದಿರುವ ಕಲ್ಪನೆಯಿಂದ ಎಲ್ಲಾ ದನಗಳಿಗೆ ಆ ಹೆಸರನ್ನಿಟ್ಟಿದ್ದೇನೆ. ಗೋವುಗಳ ಹೆಸರೇ ಇದು. ಅದನ್ನು ಕರೆದಾಗ ನೀನು ಎಲ್ಲೇ ಇರ್ತೀಯಲ್ಲ, ಮತ್ತೆಲ್ಲ ಹೋಗುದಿಲ್ಲ ಅಲ್ಲ. ಹಾಗೆ. ಹೌದೌದು. ಯಾಕೆ ಅದೆಲ್ಲ? ಯಾಕಂದ್ರೆ ಎಲ್ಲ ಇರ್ಲಿ. ಇವುಗಳನ್ನ ಮೇಯಿಸ್ತಾ ಇರುವಾಗ ನಾನು ಇವತ್ತೊಂದು ಹೊಸ ನಿರ್ಣಯ ಮಾಡಿದ್ದೇನೆ. ನಿರ್ಣಯ ಮಾಡಿದ್ದೇನೆ. ಏನಪ್ಪ? ನಾನು 3 ಗೆರೆ ಹಾಕುದು. 3 ಗೆರೆ? ಯಾಕೆ 3 ಗೆರೆ ಹಾಕುದು ನಾವು? ಯಾಕೆ? ಅದು ನಾವು ಒಂದು ಪಂಥಕ್ಕೆ ಬೇಕಾ? ಬೇಡ, ನಿನ್ನ ಪಂಥ ಎಲ್ಲ ಬೇಡ. ನಾನು ಸಣ್ಣವ, ನಾನು ಮೊದಲು ಹೋಗ್ತೇನೆ. ನೀನು ಹಿರಿಯವ, ನೀನು ಮತ್ತೆ ಇಲ್ಲಿ ಪ್ರಶಸ್ತಿ ಉಂಟು. ಅಲ್ಲ, ನಾನು ಸಣ್ಣವಲ್ವೇನು, ನಾನು ಮೊದಲು ಹೋಗ್ತೇನೆ. ನೀನು ದೊಡ್ಡವಲ್ವ, ನೀನು ಮತ್ತೆ ಬಾ. ನಾನು ಮೊದಲು ಹೋಗುದು. ಇಲ್ಲ, ಸಣ್ಣವರು ಮೊದಲು ಹೋಗ್ಬೇಕು. ಇಲ್ಲ, ಯಾಕೆ ಜಾಗೆ ಮಾಡಿದ್ದೀಗ? ಮತ್ತೆ ದೊಡ್ಡವರು ಯಾಕೆ ಬೇಕು ಹೋಗ್ಬೇಕು? ಅಲ್ಲ, ನಾನು ಹೇಳಿದ್ರೆ ಕೇಳು. 3 ಗೆರೆ ಹಾಕ್ತೇನೆ. ಆ ಗೆರೆ ಮೇಲೆ ನಾವಿಬ್ಬರು ಕಾಲಿಡುದು. ಕಾಲಿಟ್ಟು 1 2 3 ಅಂತ ಹೇಳಿ ಇಬ್ಬರು ಓಡುದು. ಓಡಿ ಪ್ರಥಮ ಮುಟ್ಟಿದವರಿಗೆ ದ್ವಿತೀಯ ಬಹುಮಾನ, ದ್ವಿತೀಯ ಬಾರಿ ಮುಟ್ಟಿದವರಿಗೆ ಪ್ರಥಮ ಬಹುಮಾನ. ಅದು ಯಾಕೆ ಹಾಗೆ? ದ್ವಿತೀಯ ಬಾರಿ ನಾನೇ ಮುಟ್ಟಿದೆ ಎನ್ನುವ ಅಚಲವಾದ ವಿಶ್ವಾಸ ನನಗುಂಟು. ಈ 3 ಗೆರೆ ಆಗ್ತಿಯಲ್ಲ, ಇದರ ಹಿನ್ನೆಲೆ ಏನಾದ್ರೂ ಉಂಟಾ? ಇದಕ್ಕೆ ಹಿನ್ನೆಲೆ ಉಂಟು. ಏನು? ಆವತ್ತು ಪೇತ್ರಿಯಲ್ಲಿ ಸೀತಾರಾಮನ ತಮ್ಮ ಉಸ್ಮಾನ್ ಇರ್ಲಿಲ್ವಾ? ಈ ಸೀತಾರಾಮ ಬೇತ್ರಿಗೆ ಹೋದದ್ದು ಯಾಕೆ? ಪೇತ್ರಿ ಅಲ್ಲಿ ಯಾರಿದ್ದಾನೆ ಅವನಿಗೆ? ಪೇತ್ರಿ ಬ್ರಹ್ಮವರ ಕಣ್ಣಾರ್ ಬದಿ ಅವನಿಗೆ ಅಲ್ಲೇ ಆಚೆ ತಿರುಗ್ತಾ ಇರ್ತಾನ? ಹೌದಾ? ಅದಲ್ಲ, ಯಾರು? ಇಶಾಕ್ ವಂಶದಲ್ಲಿ ಹುಟ್ಟಿದವ. ಇಕ್ಷಾಕು ವಂಶದಲ್ಲಿ ಹುಟ್ಟಿದವ. ತ್ರೇತಾಯುಗದಲ್ಲಿ. ಯಾರು? ಸೀತಾರಾಮ. ಅವನ ತಮ್ಮ ಯಾರು? ಉಸ್ಮಾನ್. ಅದು ನೀನ್ ಹೇಳಿದವಲ್ಲ, ಲಕ್ಷ್ಮಣ. ಲಕ್ಷ್ಮಣ ಅವನ ತಮ್ಮ. ಆವತ್ತು 3 ಗೆರೆ ಹಾಕಿ ಅದಕ್ಕೆ ಲಕ್ಷ್ಮಣ ರೇಖೆ ಅಂತ ಹೆಸರಿತ್ತು. ಇದು ಇವತ್ತು ವಿಜಯನ ರೇಖೆ. ಹೌದಾ? ಹೌದು. ಇದು ಪಂಥಕ. ಕೆರೆ ಮೇಲೆ ಕಾಲಿಡುದಲ್ವಾ? ನಾವೇನ ಕೆರೆ ದಡ ಆಟ ಆಡುದ? ಮತ್ತೆ ಕೆರೆ ಮೇಲೆ ನಿನ್ನ ಎಡಗಾಲಿಡು. ಎಡಗಾಲಿ ಯಾವುದು? ಎಡಗಾಲು ಬಲ್ಲಗಾಲಿ ಆಚೆ ಬದಿದ್ದು. ಹೌದಾ? ಇದಲ್ವಾ? ಬಲದ ಬದಿದ್ದು ಈಚೆ ಬದಿದ್ದ. ನಿನ್ನದು? ನಂದು ಈಚೆ. ಅದ್ಯಾಕೆ ನಿನ್ನದು ಬಲಗಾಲು? ಅದು ಇಬ್ಬರದು ಒಂದೇ ಸಾಲ. ನಿನ್ನದು ಎಡಗಾಲಿಡು. ಎಡಗಾಲಿಟ್ರೆ ಅದು ಸಾಲು ಸಿಗುದಿಲ್ಲ. ಬುದ್ಧಿವಂತಿಕೆ ನನ್ನಲ್ಲಿ ಬೇಡ. ಅದಾಗುದಿಲ್ಲ. 1 2 2 ಎಂತದ್ದು? ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇದೆಯಾ? ಹೌದು, ಮೊನ್ನೆ ಅಷ್ಟಮಿಗೆ ಉಳಿದದ್ದು. ಮತ್ತೆ 2 ಯಾಕೆ ಓಡುವುದಿಲ್ಲ ನೀನು? ನಾನು ಮೂ ಮಾತ್ರ ಮಾಡಿದ್ದು, ರೂ ಮಾಡ್ಲಿಲ್ಲ. ಮೂ ಅನ್ನು ಅಕ್ಷರ ಹೇಳಿದ್ದು, ರೂ ಅಕ್ಷರ ಹೇಳಿಲ್ಲ. ಇಲ್ಲ, ಹೇಳಬೇಕು. 1 1 1/2 2 2 ಕಾಲು 2 ಮುಕ್ಕಾಲು 2 ಮುಕ್ಕಾಲು 2 ಮುಕ್ಕಾಲು ರೂ. ಇಲ್ಲಪ್ಪ, ನಾ ಬರುದಿಲ್ಲ. ನೀನೇ ಹೋಗು, ನನ್ನಿಂದ ಸಾಧ್ಯ ಅಲ್ಲ. ಯಾಕಪ್ಪ, ಈಗ ನಾನು ರೂ ಮಾಡಿದ್ದು, ಮೂ ಮಾಡ್ಲಿಲ್ಲ. ಮೂ ಮಾಡದೆ ಹೋಗುದು ಹೇಗೆ? ನೀನು ಅದನ್ನು ಎರಡನ್ನು ಒಟ್ಟಿಗೆ ಮಾಡ್ತೀಯ ಒಮ್ಮೆ. ಆಯ್ತು, 1 1/2 2 2 2 ಮುಕ್ಕಾಲು 2 ಮುಕ್ಕಾಲು 2 ಮುಕ್ಕಾಲು 2 ಮೂರು
ಬರೆಯುವುದೆಲ್ಲಿಗೆ ಮುಂದೆ ನಾ ಬಿಡುವವನಲ್ಲವ ಬರಿದೆ. ಅವನನ್ನು ಈಗಲೇ ಕೊಲ್ತೀಯ ನೀನು? ಹಲ್ಲು ತೆಗಿತಾನೆ ಮಾರೆ. ಅವ ಮಾತಾಡೋಕೊಂದು ಅಲ್ಲಾಡಿದ ಖಂಡಿತು ಬಾಳೆಹಣ್ಣು ತಿನ್ನುವಾಗ ಅದಕ್ಕೆ ಹಾಕಿದ್ದೆ. ಅದು ಮತ್ತೆ ಮತ್ತೆ ತೆಗೆದಿದ್ಯಾ? ನಾನು ಕಳ್ಳರಲ್ಲ, ಈತ ಕಳ್ಳ. ಹುಡುಗ ಏನು ಒಂದು ಕಂಡಾಗ ಮೇಲೆ ಬಂದು ಕೂತ್ಕೊಳ್ಳುವಂತ ಆಯ್ತಾ? ಗೋವುಗಳಂದ್ರೆ ಬಹಳ ಪ್ರೀತಿ ನಮಗೆ. ನನ್ನಲ್ಲಿ ಆಟ ಆಡ್ಲಿಕ್ಕೆ ಬಂದಿಯಾ? ಹೌದು. ಇದೋ ಏನು? 2 ಕೋಡುಗಳಿಂದ ನಿನ್ನನ್ನು ತೆಗೆದು ನೀರಿಂದು ನಿಮಿಷದಲ್ಲಿ ನಿಲ್ಲುವನು ಎಂಬ ಪುರವನ್ನು ಮುಗಿಸದೆ ಬಿಡಲು. ನಾನು ಗಡಿಬಿಡಿ ಬರುವಾಗ ಶೆಕೆ ಅಲ್ವಾ, ಜೋರು ಬಾಯಿ ಅಡಿಕೆ ಇತ್ತು. ಒಂದು ನಮ್ಮ ಕಪಿಲೇದರ್ ಅಂತೇಳಿ ಹಾಲು ಕುಡಿಯುವ ಅಂತೇಳಿ ಕೆಚ್ಚಲಿ ಕೈ ಹಾಕಿದೆ. ಇದು ನೋಡುವಾಗ ಹೋರಿ ಪುಣ್ಯ ಅಂತ ಮತ್ತಾದ್ರೂ ಗೊತ್ತಾಯ್ತಲ್ಲ? ತಕ್ಷಣ ಬಾಯಾರಿಕೆ ಹೋಯ್ತಾ? ಕುಡಿ ಗೋವುಗಳ ಮಧ್ಯೆ ಭಯಂಕರ ಹೋರಿ ಇವ. ಗೋವಾಗಿ ಸೇರಿಕೊಂಡಿದ್ದವ ದೇನುಕ ನೀನು. ಓಹೋ, ನಿನ್ನ ಕಪಟವನ್ನು ತಿಳಿದೆ ನಿನ್ನನ್ನು ನಿಜ ರೂಪಕ್ಕೆ ಹೇಳಿದವ. ಒಳ್ಳೆಯ ಮಾತಿನಿಂದ ಹೋಗ್ತೀಯ? ಉಂಡೆ ಅಡಗಿಸಿದ್ಯಾ ಕಳ್ಳ? ಅದು ಬೇದಿನ ಸಿಯ ಅದಕ್ಕಾಗುದಿಲ್ಲ. ಏನಾಗಲಿ ನಿನ್ನನ್ನು ಕೊಲ್ತೇನೆ. ಹರನಟ್ಟೈಸಲು ಬಿಡಿರು ನಾ ಪರಿಗಿದ ಸಾಹಸಗಳನ್ನು. ವಿಜಯ, ಅವನಿಗೊಂದು ಅಪೇಕ್ಷೆ ಉಂಟು, ಸಾಯುವ ಮೊದಲು ತಿಂದೇ ಸಾಯುವ ಅಂತ. ಅದಕ್ಕೆ ಕೂತ್ಕೊಂಡು ಏನು? ಅವ ನಿನ್ನ ಮಾವನ ಮಗನ ಪಾಪಿ. ನೀನು ಅವನನ್ನು ಕೂತ್ಕೊಳಿಸಿ ತಿನ್ನಿಸ್ತೇ ಹಾಕಿಯಲ್ಲ, ಎಷ್ಟು ಹಾಕಿ ಕಡೆ ಕೆಳಗೆ. ನೀನು ಎಂತದ್ದು? ಇಲ್ವಾ ಇಲ್ವಾ, ನೀನು ಅವನ ಕೈಯಲ್ಲಿ ಅದು ಉಂಟು, ಅವನಲ್ಲಿ ಮಾತಾಡಬೇಡ, ನನ್ನಲ್ಲಿ ಮಾತಾಡು. ಅವಾಗ ಇನ್ನೂ ಕೊಡ್ಲಿಕ್ಕಿಲ್ಲ ಅವ. ನೀನು ಅಷ್ಟು ದೂರದಿಂದ ಬಂದದ್ದು ಇದಕ್ಕ ಇನ್ನುಂಟ ಕೊಡ್ತಾನೆ. ಯಾಕೆ ಕೊಡುದು ಗೊತ್ತುಂಟಾ? ಇನ್ನು ನೀನು ತಿನ್ಲಿಕ್ಕಿಲ್ಲ ಅಂತ ಕಡೆಯದ್ದು. ನಂದೇ ಗೋಕುಲ, ನಿಂದು ನಿನ್ನ ಅಪ್ಪಂದ ಗೋಕುಲ. ಮಾತಾಡುದಕ್ಕೆ ಬಿಡುದಿಲ್ಲ ನೀನು. ನಾವು ಕೂತವ ಹುಡುಗ ಒಮ್ಮೆ ಮಾತಾಡ್ಲಿಕ್ಕೆ ಬಿಡ ಅವನನ್ನು. ಅವ ನನ್ನನ್ನು ಮಾತಾಡ್ಲಿಕ್ಕೆ ಬಿಡುದಿಲ್ಲ. ನೀನು ಮಾತಾಡುದು ಬೇಡ, ತಿಂತಾನೆ ಹುಡುಗ ನೀನಲ್ವ? ಹೌದು. ಕಂಸಪ್ರಭುಗಳು ಕಂಸ ಮಹಾಪ್ರಭುಗಳು ಕಂಸ ಮಹಾಪ್ರಭುಗಳು. ಈಗ ಸ್ವಲ್ಪ ಆತನು ವೈರಿ ನೀನೇನು? ಆತನ ವೈರಿ ಯಾರು ಹೇಳಿದ್ದು? ಏನು
ಏನು ತಿನ್ನಿಸ್ಬೇಡ ನೀನು. ಯಾತಂದ್ರೆ ಯಾರು ಹೇಳಿದ್ದು? ಹಾ, ಕೃಷ್ಣ. ಕೃಷ್ಣ. ಹೌದು. ನೋಡು ಹುಡುಗ, ನೋಡುದ? ಸುಂದರಿಯಾದಂತಹ ಹಾ. ಹುಡುಗಿ ಬಂದಿದ್ಲು. ಸುಂದರಿಯಾ? ಹೌದು. ಅದು ಯಾರ ಸುಂದರಿ? ಒಂದು ಯಾರು ಸುಂದರಿ? ನಿನ್ನ ಹಳೆ ಗಿರಾಕಿ ಯಾರು? ಪೂತನಿ. ಓ, ಯಾರ ಪೂತಿನಿ? ಯಾರ ಯಾರು ಪೂತಿನಿ? ಯಾರ? ನಿನ್ನ ಅಕ್ಕ ಪೂತಿನಿಯಾ? ಅಮ್ಮ ಪೂತಿನಿಯಾ? ನಿನ್ನ ಅಜ್ಜಿ ಪೂತಿನಿಯಾ? ಪೂತನಿಯನ್ನು ಕೊಂದವ ನೀನೇನೋ? ನೀನೇನೋ? ಅಷ್ಟೊತ್ತಿಗೆ ಕೊಡುದರೆ ತಿಂದದ್ದು ನೀನೇನೋ? ನೀನೇನೋ? ಹಾಗಾದ್ರೆ ಇದೇನು? ನೀನೇನೋ? ಕೊಂದವ ಯಾರೇ ಆಗಲಿ ಆಗಲಿ ಅವರಿಗೆ ತಕ್ಕದಾದಂತಹ ಹಾ. ಸಾಕ್ಷಿಯನ್ನು ಮಾಡ್ತೇನೆ. ಈಗ ಈಗ ಅವನನ್ನು ಕೊಂದೆ ಅಂತ ನಿನಗೆ ಬೇಸರ ಅಲ್ವಾ? ಹೌದು. ಈಗ ನಿನ್ನನ್ನು ಕೊಲ್ತೇನೆ. ನಾನೇ. ದಾನವರನೊಳಗೆ ಬಂದೆ ಧೃತಿ ಮಡಿವಲ. ಕೃಷ್ಣನೇ ಅಲ್ಲ ವಿಜಯ, ಇವ್ರಿಗೆಲ್ಲರಿಗೂ ಒಂದೇ ಅಭ್ಯಾಸ. ಅವನು ಕೂಡ ತೆಗ್ದಿಟ್ಟ. ತೆಗ್ದಿಟ್ಟದ್ದು ಯಾಕೆ? ಯಾಕೆ ತಂದಿಟ್ಟದಕ್ಕೆ? ಆಗಲ್ಲ, ಹಸಿವಾಗುವಾಗ ತಿನ್ನುವುದಕ್ಕೆ. ಈಗ ಹಸಿವಾಗುವುದಿಲ್ಲ, ಮತ್ತೆ ನೀರು ಕುಡಿಯುವಾಗ. ನಿನ್ನನ್ನು ತಿಂದ ನಂತರ ತಿನ್ನುವುದು. ಒಂದು ವಿಷಯ ಹೇಳ್ತೇನೆ. ಹೇಳು. ಈ ಬಯಲು ಪ್ರದೇಶದಲ್ಲಿ ಆಟವಾಡುತ್ತಾ ಇದ್ದವ. ಈ ಬಯಲು ಪ್ರದೇಶದಲ್ಲಿ ಆಟ ಆಡ್ಲಿಕ್ಕೆ ಸಿಕ್ಕಿದ್ದು ಇದು ಪ್ರಥಮ, ಅದು ಗೊತ್ತುಂಟ? ಹೌದಲ್ಲ, ಸುಂಟರ ಗಾಳಿಯಾಗಿ ಬಿಸುತ್ತಾ ಇದ್ದೆ. ನನ್ನ ಗಾಳಿ ನಿನಗೆ ತಾಗಿತ್ತಾ? ಇಲ್ಲ ಇಲ್ಲ ಇಲ್ಲ, ತಾಗಿಲ್ಲ. ತಾಗ್ತಿದ್ರೆ ಸಾಯ್ತಿದ್ದೆ ನೀನು. ಈಗ ನೀನು ನಿದ್ರೆ ಉಪಕ ತಂದಿದ್ದಿ. ನೀನು ಯಾರು? ಜನ ಯಾರು? ನಾನು ವಾತಾಸುರ. ಯಾಕೆ ಕೊಲ್ಲುವುದಕ್ಕೆ? ಮತ್ತೆ ಮಾತಾಡುವುದಕ್ಕೆ? ನೆಲ್ಲಲ್ಲಿ ಮುಂದುವರಿಯದಿರು. ನಿಂತಿದೆ. ನಂದಗೋಪರ ಸುತ ಎಂಬುದಾಗಿ ಅರಿತುಕೊಂಡು ಬಂದವನಿದ್ದೇನೆ. ನಮ್ಮ ಒಡೆಯನ ಶತ್ರು ನೀನು. ಆದ ಕಾರಣದಿಂದ ಯಾರು ಶತ್ರು ಒಡೆ ಮಾಡಿದ್ದ? ಯಾರು ಶತ್ರು ಒಡೆ ಅಲ್ಲ, ನಂದಗೋಪರ ಸುತ ಇವ ನಮ್ಮ ಒಡೆಯನ ಶತ್ರು. ಒಡೆಯನ ಶತ್ರು, ಶತ್ರು ಒಡೆ ಮಾಡಿದ್ದಲ್ಲ. ನಮಿಗೂ ಶತ್ರು ಈತ. ಆದ್ದರಿಂದ ಇವನನ್ನು ವಧಿಸುವುದಕ್ಕಾಗಿ ಬಂದಿದ್ದೇನೆ. ನೀನ್ ಯಾರು? ಜನ ಯಾರು? ಆಯ್ತಲ್ಲ, ಒಂದು ಹೇಳದಾಗೆ ಮಾಡಿದ್ಯಲ್ಲ. ಯಾರು ಅಂತ ಗೊತ್ತಾಗದಾಗೆ ಮಾಡಿದ್ಯಲ್ಲ. ಕೇಶಿ ಇಲ್ಲೇ ನಿಲ್ಬೇಕು.
ಹೆಚ್ಚಿನವನಾನು ಚಲ್ಲಿ ಬಡಿದ ಗರ್ವ ಎನ್ನಲ್ಲಿ ತೋರೆಲ ಚಲ್ಲಿ ಬಡಿದ ಗರ್ವ ಎಲ್ಲಲ್ಲಿ ತೋರೆಲ ಮಗನಿಗೆ ಒಂದ್ಸಲ ರುಚಿ ಸಿಕ್ತಲ್ಲ ಎರಡನೇ ಸಲ ಬೈ ಕೊಡುವ ಕೊಡುವ ಸಿಕ್ಕಿದಲ್ಲ ನಿನ್ನ ಬುದ್ಧಿವಂತಿಕೆ ಅವನಿಗೆ ಅರ್ಥ ಆಗಿದೆ. ಅದಲ್ಲ ಬರುವಾಗ ಬುದ್ಧಿ ಅದ ಇಲ್ಲ ಅದು ಸಿಕ್ಕಿಕೊಂಡದ್ದು ಹೇಳಿದ್ರೆ ಯಾರಲ್ಲಿ ಕೇಳುದ್ರಿ ಅದು ಹಂದಿ ಮುಸುಡಿನ ದೊಂದಿ ದಾನವ ನಿನ್ನಪ್ಪ ಉಳ್ಳ ಹಂದಿ ಮುಸುಡಿನ ದೊಂದಿ ಬೆರಳು ಬೆರಳು ಕೊಯ್ದಾಕಿ ಅಂತ ಭಾಷೆ ಇಲ್ಲದ ಸಂತಾನ ಪ್ರಾಣಿ. ಹೌದು ಈಗ ಉಳಿದವರಲ್ಲಿ ಮಾತಾಡಿದಾಗ ಮಾತಾಡಬೇಡ, ಗಂಭೀರದಲ್ಲಿ ಅವರಿಗೆ ತಲೆ ಬಿಸಿ. ನನ್ನನ್ನು ಕಳಿಸಿದ್ದು ನನ್ನ ಒಡೆಯ, ನೀನು ಈ ವೇಷದಲ್ಲೇ ಹೋಗಬೇಕು ಅಂತ. ಅದುವೇ ತಲೆ ಬಿಸಿ. ಎಷ್ಟು ದಿವಸ ನೀನು ಬೇರೆ ವೇಷ ಮಾಡ್ತಿದ್ಯಾ? ಅದು ನನಗೆ ಬಿಟ್ಟದ್ದು, ನಿನಗೆ ಯಾಕೆ? ಪಾಪ ಇವತ್ತು ಇದನ್ನು ಒತ್ತುಕೊಳ್ಬೇಕಲ್ಲ ಅಂತ ತಲೆ ಬಿಸಿ. ಇವನು ನೋಡೋ ನೀವು ದೊಡ್ಡ ಮಹಿಷಾಸ್ತ್ರ ಬಂದಾಗೆ ಬಂದ ಇವ. ನಿನಗವ ಸಂಬಂಧಿಕ ನಾವ ಮತ್ತೆ ನೀನು ಇಲ್ಲಿ ಮಾತಾಡ, ಅವನಲ್ಲಿ ಯಾಕೆ ಮಾತಾಡುದು? ಹುಚ್ಚ ಯಾರು ಅವನಲ್ಲಿ ಮಾತಾಡುವವ? ದೊಡ್ಡ ಹುಚ್ಚ. ಆವಾಗ ನೀನು ಸ್ಪಂದಿಸ್ತಾ ಇದ್ದದ್ದು ಇವನೇ. ಎಲ್ಲ ಗೋಪಬಾಲ ಎಂತದ್ದು ಇಲ್ಲಿ ಮಲಗುವ ಲಕ್ಷಣ ಉಂಟು. ಎಲ್ಲಿಗೆ ಗೋಪಬಾಲ? ಗೋಪಬಾಲ ನೀನೇ ಅಲ್ವಾ? ನಾನೇ. ಈ ಮಕ್ಕಳನ್ನೆಲ್ಲ ಕಟ್ಟಿಕೊಂಡು ಮತ್ತೆಂತ ಅದು ಕಟ್ಟಿಕೊಂಡು ಬಂದದ್ದು ನೀನು ಒಂದು ಅಷ್ಟನ್ನು ಅಲ್ಲ, ನಿನ್ನ ಜೊತೆಯಲ್ಲೆಲ್ಲ ಅವರೆಲ್ಲ ನನ್ನ ಜೊತೆಯಲ್ಲಿ ಇರುವವರು. ನಾವೆಲ್ಲ ಕಟ್ಟಿಕೊಂಡವರಲ್ಲ, ನಾವೆಲ್ಲ ಅವ ಇಟ್ಟುಕೊಂಡವರು. ಸಂಸ್ಕಾರಹೀನರು ನಮ್ಮನ್ನೆಲ್ಲ ಇವರೆಲ್ಲ ಇಲ್ಲೇ ಹುಟ್ಟಿಕೊಂಡವರು. ಹೌದಾ? ಏನೇ ಇರ್ಲಿ, ನಿನ್ನ ಜೊತೆಯಲ್ಲಿದ್ದಾರಲ್ಲ ದನಗಳನ್ನೆಲ್ಲ ಕಟ್ಟಿಕೊಂಡು ಹೋಗುವವ. ಹೌದೇನು? ಇಷ್ಟು ಸಣ್ಣ ಬಾಲಕ ನೀನು ಬಂದವರನ್ನೆಲ್ಲ ಹೊಡೆದು ಉರುಳಿಸಿದ್ಯಲ್ಲ. ಉರುಳಿಸಿದಲ್ಲ ಅವರೇ ಉರುಳಿ. ಎಂತದು ಉರುಳಿದ್ದು? ನೀನು ಒಬ್ಬೊಬ್ಬರನ್ನು ಕೊಂದು ಹಾಕಿದ್ಯಂತೆ. ಇದೆಲ್ಲ ಸರಿಯಲ್ಲ. ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ, ಇದನ್ನೆಲ್ಲ ಬಿಟ್ಟು ಬಿಡು. ನಮ್ಮ ಒಡೆಯನ ಬಳಿಗೆ ಬಂದು ಕಾಲಿಗೆ ಎರಗು. ಒಂದು ವೇಳೆ ಅದು ಆಗದಿದ್ರೆ ಕೊಲ್ಲುತ್ತೇನೆ. ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಕಾಯುವುದಕ್ಕೆ ಎಲ್ಲ ದೈವ ಗುರತು ಜಗಕ್ಕೆ, ಎಲ್ಲ ದೈವ ಗುರತು ಜಗಕ್ಕೆ ಸಲ್ಲದಿಂತ ವೈರವು ಎನ್ನಲ್ಲಿ
ಭೈರವು ಎನ್ನಲ್ಲಿ ಸುಮ್ಮನೆ ಸುಮ್ಮನೆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಇಲ್ಲ ದೈವ ಹೊರತು ಜಗಕ್ಕೆ ಸಲ್ಲದಿಲ್ಲದ ಭೈರವು ಎನ್ನಲ್ಲಿ ಸುಮ್ಮನೆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಎಲ್ಲ ದೈವ ಹೊರತು ಜಗಕ್ಕೆ ಸಲ್ಲದಿಂದ ಭೈರವು ಎನ್ನಲ್ಲಿ ಸುಮ್ಮನೆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಏನು ಕೊಲ್ತ್ಯಾ ಹೌದು ನಮ್ಮನ್ನು ನಿಮ್ಮನ್ನು ಕೊಲ್ಲುವುದಕ್ಕೆ ಯಾರು ನನ್ನ- ಕೊಲ್ಲುವುದು? ನಾನು ಸಾಧ್ಯವಾ? ಸಾಧ್ಯ ಉಂಟು. ಸಾಧ್ಯ ಇಲ್ಲ ನಿನ್ನಿಂದ. ಯಾಕೆ ಇಲ್ಲ? ಈ ಪ್ರಪಂಚದಲ್ಲಿ ಹಾ. ಯಾರನ್ನು ಯಾರಿಗೆ ಕೊಲ್ಲುವುದಕ್ಕೂ ಸಾಧ್ಯ ಇಲ್ಲ, ಹಾ. ಯಾರನ್ನು ಯಾರಿಗೆ ಕಾಯುವುದಕ್ಕೂ ಸಾಧ್ಯ ಇಲ್ಲ. ಓಹೋ ಹಾಗೆಂದ ಮಾತ್ರಕ್ಕೆ ಹಾ ಇದನ್ನು ಎರಡನ್ನೂ ಮಾಡಬಲ್ಲ ಹಾ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರು? ಅವನೇ ಕಣ್ಣಿಗೆ ಕಾಣದೇ ಇದ್ದಂತ ಭಗವಂತ. ಅಣು ರೇಣು ವಿದ್ಯುತ್ ಸ್ಥಾವರಗಳಲ್ಲಿ ಅಲ್ಲಿಗೆ ಕೊಂಡು ಹೋಗಿ ಅದರ ಒಳಗೆ ನಿನ್ನನ್ನು ಹಾಕಬೇಕು. ಅಲ್ಲ ಏನ ಅನುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಅನುಮಹತ್ ಪರಿಪೂರ್ಣನಾದವ ಭಗವಂತ. ಅವನಿಂದ ಯಾರನ್ನು ಕೊಲ್ಲುವುದಕ್ಕೂ ಸಾಧ್ಯ, ಯಾರನ್ನು ಕಾಯುವುದಕ್ಕೂ ಸಾಧ್ಯ. ಇದನ್ನೆಲ್ಲವನ್ನು ತಿಳಿಯದೆ ವ್ಯರ್ಥವಾಗಿ ನನ್ನಲ್ಲಿ ವೈರವನ್ನು ಕಟ್ಟಿಕೊಳ್ತಾ ಇದೆಯಲ್ಲ, ಇಷ್ಟಕ್ಕೂ ನನ್ನನ್ನು ಕೊಲ್ಲಬೇಕಿದ್ರೆ ಕಾರಣ ಶತ್ರುವಾಗಿ ನಮ್ಮೊಡೆಯಗೆ ಶತ್ರುವಾಗಿ ಪಡೆಯಗಿ ಧಾರಿಯಲ್ಲಿ ಬೆಳೆದ ಮೇಲೆ ವ್ಯರ್ಥ ಬಿಡುವನಲ್ಲ ನಿನ್ನ ಕತ್ತರಿಸುವೆನು. ಕಾರಣ ಇದೆ ನಿನ್ನನ್ನು ಕೊಲ್ಲುವುದಕ್ಕೆ. ನೀನಂದೇ ಅಲ್ಲ, ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಭಗವಂತನೊಬ್ಬನಿದ್ದಾನೆ ಅಂತ. ನಮಗೆಲ್ಲ ಭಗವಂತನಾಗಿ ಮಧುರ ಮಹೇಂದ್ರ ಕಂಸನಿದ್ದಾನೆ. ಅವನ ಆಣತಿಯನ್ನು ಪಾಲಿಸುವವರು ನಾವು. ಕೊಲ್ಲುವುದಿದ್ರು ಕಾಯುವುದಿದ್ರು ಅವ ಒಬ್ಬ ಮಾತ್ರ. ಅವನಿಗೆ ನೀನು ಶತ್ರುವಾಗಿದ್ದೀಯ. ಆದ್ದರಿಂದ ನೀವು ನಮಗೆಲ್ಲರಿಗೂ ಶತ್ರುವೇ. ಶತ್ರು ತನಗೆ ತಾನೇ ತನ್ನ ಚಿತ್ತವನ್ನು ಜಯಿಸದ ಬಗೆ ನಿನ್ನನ್ನು ನೀನು ಅರ್ಥ ಮಾಡಿಕೊಳ್ಳದ ನೀನು ಬದುಕಬಾರದು. ನನಗೆ ಒಂದು ಕುತೂಹಲ ಮಿತ್ರ, ಇಲ್ಲಿ ಬಾ. ನೀನು ಈ ಕಡೆಯಿಂದ ಹಾಕಿದ್ದಲ್ವ, ಅದೇನು ಅಲ್ಲಿ ರಕ್ತ ಬರಲಿಲ್ಲ, ಮೇಲಿಂದ ರಕ್ತ ಬಂದದ್ದು. ಇಲ್ಲಿ ಹಾಕಿ ಹಾಕಿ ಹೇಳ್ದ ಅಲ್ಲ. ಸತ್ಯ ಯಾವ ಪಾಪಿಯು ಅಂತ ಅಸಂಬದ್ಧ ಪ್ರಲಾಪಿ. ಏನಾಯ್ತಾ? ಅಪ್ಪ ರಕ್ತ ಇಷ್ಟು ಘಾಟು. ಆಯ್ತು, ನಿನ್ನ ಕೈಗೆ ಆಯ್ತು, ಇನ್ನು ಉಳಿದವರ ಮೈಗೆ ಆಗ್ಲಿತ್ತಲ್ವಾ? ಆಯ್ತಲ್ಲ, ಸತ್ರು. ಅವರೆಲ್ಲ ಯಾರು ಅಂತ ಗೊತ್ತಾಯ್ತಾ? ಯಾರು? ಎಲ್ಲ ನನ್ನ ಮಾವನ ಕಡೆಯವರು ಮಿತ್ರ. ಅವರೆಲ್ಲ ಇಷ್ಟು ದಷ್ಟಪುಷ್ಟವಾಗಿ ಬೆಳೆದಿದ್ದಾರಲ್ಲ, ಅವರೇನು ಅಕ್ಕಿ ಮುಡಿಯನ್ನೇ ನುಂಗುವುದಾ? ಅದು ನುಂಗಿ ಹಾಗಾಗುದಿದ್ರೆ ನೀನ್ ಆಗ್ಬೇಕಿತ್ತಲ್ಲ. ನಾನು ಹಿಡಿ ಅಕ್ಕಿಯನ್ನು ನುಂಗುವುದು. ಹಾಗಲ್ವಾ? ಯಾಕೆ ಹಾಗಿದ್ದಾರೆ ಕೇಳು. ಯಾಕೆ? ಅವರೆಲ್ಲ ಮಧುರೆಯಲ್ಲಿರುವವರು. ಬೇಕಾದಷ್ಟು ಬೆಣ್ಣೆ, ಹಾಲು, ತುಪ್ಪ, ಮೊಸರು, ಮಜ್ಜಿಗೆ ತಿಂತಾರೆ, ದೇಹ ಬೆಳೆಸಿಕೊಳ್ತಾರೆ. ಹಾಗೆ ದಷ್ಟಪುಷ್ಟ. ಅದೆಲ್ಲ ನನಗೆ ಗೊತ್ತಾಯ್ತು ಮಿತ್ರ.
ಏನು? ಮೊನ್ನೆ ನಾನು ಪೇಟೆಗಡೆ ತಿರುಗಿ ಬರ್ತಿರುವಾಗ ಆ ವಾರ್ಯಕ್ಕನ ಮಗಳು ಎಲ್ಲವೂ ಇಲ್ವಾ ಏನ್ ದಾರಿ ಬದಿಯಲ್ಲಿ ಬರ್ತಾ ಇದ್ರು ಏನು? ಬರ್ತಾ ಇಲ್ಲಿ ಬಂದ್ಲು ಬಂದು 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 ಏನು ವಾಂತಿ ಮಾಡ್ತಾ ಇದ್ಲು ಮಿತ್ರ. ಒಳ್ಳೆ ಖಾಲಿ ದೋಸೆ ಮೇಲೆ ಸಾಂಬಾರ್ ಹಾಕಿದ ಹಾಗಾಗಿತ್ತು. ಅವಳು ಮಾಡಿದ್ದಾಳ ಇಲ್ವಾ ಅಂತ ಬೇಡ, ಈಗ ಇಲ್ಲಿದ್ದವರನ್ನು ನೀನು ಮಾಡಿಸ್ತಿ. ಏನು ಅದು ಅದು ಹಳದಿ 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 ಹಳದಿ. ನಿನ್ನ ವಿಶ್ಲೇಷಣೆ ಬೇಡ. ಯಾಕೆ ಹಾಗೆ ಆದ್ಲು? ಅದೇ ವಾಂತಿ ಮಾಡಿದ್ಲ ಇಲ್ಲ, ಪಕ್ಕದಲ್ಲಿ ನಾಯಿ ಬಂದು ಶುರು ಮಾಡಿತು ñಕ್ಕು 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 ಅಂತೇಳಿ. ಮಿತ್ರ ಅಷ್ಟೊತ್ತಿಗೆ ಮತ್ತೊಂದು ನಾಯಿ ಬಂದು ಅಂತು. ಈಗ ñಕ್ ಅಂತ ಓಡಿತಾ ಇಲ್ವಾ ಮಿತ್ರ. ಏನು ಹುಳಿ ಹುಳಿ ವಾಸನೆ ಬರ್ತಾ ಇತ್ತು. ಯಾಕೆ ಹಾಗಾಯ್ತು? ಹೋಗುವಾಗ ಸರಿ ಹೆಂಡ ಕುಡ್ದಿದ್ದಾಳೆ ಮಿತ್ರ. ಈಗ ಅವಳು ಹೆಂಡವೇ ಕುಡ್ದದ್ದು ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಹತ್ರ ಹೋದಾಗ ಹುಳಿ ಹುಳಿ ಹೆಂಡ ವಾಸನೆ ಬರ್ತಾ ಇತ್ತು. ಹೌದು, ಅದು ಹೆಂಡವೇ ಕುಡ್ದದ್ದು ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಸಾಧಾರಣ ಬೇರೆಯವರು ಕುಡಿದ ಪರಿಮಳ ನನಗೆ ಗೊತ್ತುಂಟಲ್ಲ ಮಿತ್ರ. ಹಾಗೆ ಅದರಲ್ಲೇ ನಾವು ಲೆಕ್ಕ ಹಾಕ್ಬೇಕು. ಗಂಡು ಮಕ್ಕಳು ಎಷ್ಟೇ ಕುಡಿದ್ರು ನೇರವಾಗಿ ಮನೆಗೆ ಬರ್ತಾರೆ, ಹೆಣ್ಣು ಮಕ್ಕಳು ಕುಡಿದ್ರೆ ದಾರಿಯಲ್ಲಿ ಬೀಳ್ತಾರೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ನಂದಗೋಕುಲದ ಪರಿಸ್ಥಿತಿ ಅಲ್ಲಿವರೆಗೆ ಮುಂದುವರೆದಿದ. ಹೌದು, ನಂದಗೋಕುಲದ ಹೆಣ್ಣು ಮಕ್ಕಳೆಲ್ಲ ಕುಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೌದು, ಅದರ ಅರ್ಥ ಆಗ್ತಾ ಇದ್ದಾರೆ ಅಂತ ಆಯ್ತಲ್ಲ. ಹೌದು ಮಿತ್ರ, ಸಂಸ್ಕಾರಹೀನರಾಗ್ತಾರೆ ಅಂತ ಆದ್ರೆ ಅಂತವರನ್ನು ಹೀಗೆ ಬಿಡಬಹುದಾ? ಬಿಡಬಾರದು. ಅವರನ್ನು ತಿದ್ದಿ ತೀಡಿ ಸರಿಯಾದ ದಾರಿಗೆ ತರಬೇಕಾದ ಹೊಣೆಗಾರಿಕೆಯನ್ನು ಹೊತ್ತವ ನಂದಗೋಪನ ಕಂದ ನಾನು. ಹೌದು, ವಿಚಾರ ನನಗೆ ತಿಳಿದ ಮೇಲೆ ಇನ್ನು ಹೀಗೆ ಇರಬಾರದು. ಅವರನ್ನು ಸರಿದಾರಿಗೆ ತರಬೇಕು. ಸರಿ ದಾರಿಗೆ ತರುವುದಕ್ಕೆ ಯಾವ ದಾರಿ ಅದನ್ನು ನಾನು ನಿನಗೆ ತಿಳಿಸ್ತೇನೆ. ಇವತ್ತು ಮಂಗಳವಾರ